ನಮಸ್ಕಾರ ವೀಕ್ಷಕರೇ, ಕಂದಾಯ ಅದಾಲತ್ನ ಈ ಹೊತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ಕಂದಾಯ ಅದಾಲತ್ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಎಂದಿನಂತೆ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ತಜ್ಞರಿಬ್ಬರು ಭಾಗವಹಿಸ್ತಾ ಇದ್ದಾರೆ. ಆನ್ ಟು ಮೈ ಎಕ್ಸ್ಟ್ರೀಮ್ ರೈಟ್ ವೈಟ್ ಶರ್ಟಲ್ಲಿ ಇದ್ದಾರೆ ಉಮೇಶ್ ಶೆಟ್ಟಿ ಕಳತ್ತೂರ್. ಇವರು ಉಮೇಶ್ ಶೆಟ್ಟಿ ಕಳತ್ತೂರ್ ಅವರು ನ್ಯಾಯವಾದಿಗಳು, ಮತ್ತು ಅವ್ರ ಪಕ್ಕದಲ್ಲಿ ನನ್ನ ಇಮಿಡಿಯೇಟ್ ರೈಟಲ್ಲಿ ನಿವೃತ್ತ ತಹಶೀಲ್ದಾರರಾದಂತಹ ಮುರಳೀಧರ್ ಅವರಿದ್ದಾರೆ. ಅವರಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ಕಳೆದ 2 ವಾರದ ಈ ಡೆವಲಪ್ಮೆಂಟ್ಸ್, 2 ವಾರದಲ್ಲಿ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ರಿ ಸರ್. ಜನರ ರೆಸ್ಪಾನ್ಸ್ ಹೇಗಿತ್ತು, ಮತ್ತು ಹೆಚ್ಚಾಗಿ ನೀವು ಜನರಲ್ಲ ಫೋನ್ ಕಾಲ್ಸ್ಗಳಲ್ಲಿ ಅವರ USP ಅಲ್ಲಿ ಕಂಡದ್ದು ಏನೇನಂತ ಸರ್? ಜನರ ಕಾಲ್ ಕಳೆದ 2 ವಾರಗಳಲ್ಲಿ ಹೇಳಿದರೆ ಬಹುಶಃ ಒಂದು ನಾನು ಗಮನಿಸಿದ ಹಾಗೆ ದಿನ ಬದಲಾದಾಗ ಬುಧವಾರ ಬರ್ತಾ ಇತ್ತು, ಅದು ಗುರುವಾರಕ್ಕೆ ಶಿಫ್ಟ್ ಆದಾಗ ಸ್ವಲ್ಪ ಅಲ್ಲಿ ಜನರ ಸ್ಪಂದನೆ ಕಡಿಮೆ ಆಗಿದೆ. ಯಾಕೆ ಬದಲಾವಣೆಗಳು ಜನರಿಗೆ ಇನ್ನೂ ಮುಟ್ಟಿಲ್ಲ ಅಂತ ಹೇಳುವಂಥದ್ದನ್ನು ಗಮನಿಸಿದ್ದೇನೆ. ಇನ್ನು ಬಂದದ್ರಲ್ಲಿ ಕೆಲವರದ್ದು ಅಭಿಪ್ರಾಯಗಳು ಏನು ಹೇಳಿದರೆ, ಈ ಹಳೆಯ ಒಂದು ಪಹಣಿಗಳು ದಾಖಲಾಗಿಲ್ಲ, ನನಗೆ ತಂದೆಯವರಿಗೆ ಹಳೆಯ ಇದು ಮಂಜೂರಾಗಿತ್ತು, ಇನ್ನೂ ದಾಖಲೆ ಸಿಗಲಿಲ್ಲ ಎನ್ನುವಂಥ ಒಂದು ಅಭಿಪ್ರಾಯಗಳು ಬಂದಿತ್ತು ಒಂದು 2 ವಾರಗಳಲ್ಲಿ. ಮತ್ತು ಇನ್ನು ಖಾತಾ ಬದಲಾವಣೆಗಳಲ್ಲಿ ಯಾವ ರೀತಿ ಕೆಲವೊಂದು ಡಾಕ್ಯುಮೆಂಟ್ ಆಗಿದೆ, ಇನ್ನೂ ಆಗಿಲ್ಲ ಅಂತ ಹೇಳುವಂಥ ಒಂದು ವಿಚಾರ, ಅದಕ್ಕೆ ಸರಿಯಾದ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಮತ್ತು ಗಡಿ ಗುರುತಿನ ವಿಚಾರದಲ್ಲಿ ಬಂತು, ಸರ್ವೆ ಇದರಲ್ಲಿ ಹೇಗೆ ಏನು ಅಂತ ಹೇಳುವಂಥದ್ದು, ಇಷ್ಟು ಮಾಹಿತಿಗಳೇ ಬಂದಿತ್ತವೆ 2 ವಾರಗಳಲ್ಲಿ. ಅಂತೂ ಕಂದಾಯ ಅದಾಲತಿನಲ್ಲಿ ಕೆಲವೊಂದು ಸಮಸ್ಯೆಗಳು ಜನರು ನಿಜವಾಗಿ ಏನು ಅನುಭವಿಸ್ತಾ ಇದ್ದಾರೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಏನು ಸಾಧ್ಯವೋ ಅಷ್ಟ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಕೇಳಿದರೆ ಕೆಲವೊಮ್ಮೆ ಅವ್ರದ್ದು ತಾಲೂಕು ಕಚೇರಿ ಇಂಥವರನ್ನು ನೇರವಾಗಿ ಸಂಪರ್ಕಿಸಿ ಅಂತ ಹೇಳೋದು ನಮ್ಮ ಕೆಲಸ. ಅವರು ಎಷ್ಟು ಮಂದಿ ಜನರನ್ನು ಸಂಪರ್ಕಿಸ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಇನ್ನು ಏನು ಹೇಳಿದರೆ ಕೆಲವೊಮ್ಮೆ ನಾವು ಇಲ್ಲಿ ಮಾಹಿತಿಗಳು ಕೊಡುವಂಥದ್ದು. ಈಗ ನಾವು ತಹಸೀಲ್ದಾರ್ ಆಗಿರುವ ಗ್ರಾಮ ಸಭೆಗಳಿಗೆಲ್ಲ ಹೋಗ್ತಾ ಇದೆ. ನಾವು ಮೂಡಬಿದಿರೆಯಲ್ಲಂತೂ ಎಲ್ಲ ಗ್ರಾಮ ಸಭೆಗಳು ಇಂಥ ದಿನ ಬನ್ನಿ ಅಂತಲೂ ನಾವು ಹೇಳಿಕೊಟ್ರೂ ಕೂಡ ಅವರು ನಮ್ಮ ಯಾಕೋ ಕೆಲವು ಮಧ್ಯೆಯಲ್ಲಿ ಜನರು ತಡೆ ಹಿಡಿತಾರೋ ಅಥವಾ ಅವರಿಗೆ ಅಳುಕೋ ಏನಂತ ಗೊತ್ತಿಲ್ಲ. ನೇರ ಮಾಹಿತಿಯನ್ನು ಕೊಡುವ, ಯಾಕಂದರೆ ಒಂದು ಅವರು ಗ್ರಾಮ ಸಭೆಯಲ್ಲಿ ಹೇಳ್ತಾರೆ ನಮ್ದು ಇಂಥದ್ದು ಅಂತ ಹೇಳ್ಕೊಂಡು ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ, ಅದಕ್ಕೆ ದಾಖಲೆಗಳನ್ನು ತಗೊಂಡು ಬನ್ನಿ ಅಂತ ಹೇಳುವಾಗ ಅದು ಮಧ್ಯದಲ್ಲಿ ಹ್ಯಾಂಪರ್ ಆಗ್ತಾ ಇದೆ. ಕೆಲವರು ನೇರ ಬಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಂಡು ಹೋಗಿದ್ದಾರೆ. ಆಗುವುದನ್ನು ಆಗ್ತದೆ ಅಂತ ಹೇಳ್ತೇವೆ, ಆಗದೇ ಇರೋದನ್ನು ಆಗುದಿಲ್ಲ ಅಂತ ಹೇಳಿಕೊಂಡು ಹೋಗ್ತಿದ್ದೇವೆ. ರೈಟ್. ಎಸ್ ವೀಕ್ಷಕರೇ, ನೀವು ಕಂದಾಯ ಅದಾಲತ್ ಕಾರ್ಯಕ್ರಮದಲ್ಲಿ ನಿಮಗೆ ತಾಲೂಕು ಕಚೇರಿ ಮತ್ತು ಇತರ ಎಲ್ಲ ಸರ್ಕಾರಿ ಕಡತಗಳ ವಿಲೇವಾರಿ ಮಾಡುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಬಗ್ಗೆ ಯಾವುದೇ ತರಹದ ಸಂದೇಹಗಳಿದ್ದರೆ, ಪ್ರಶ್ನೆಗಳಿದ್ದರೆ ನೀವು ನೇರವಾಗಿ ಇಲ್ಲಿ ಇರುವಂತಹ ಇಬ್ಬರು ತಜ್ಞರಿಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಮುರಳೀಧರ್ ಅವರಂತೂ ಸಾಕಷ್ಟು ವರ್ಷ ತಹಶೀಲ್ದಾರಾಗಿ ಸೇವೆಯನ್ನು ಸಲ್ಲಿಸಿದವರು, ಅವರಿಗಂತೂ ಸಾಕಷ್ಟು ಮಾಹಿತಿ ಅದ್ರ ಬಗ್ಗೆ ಇದೆ. ನೀವು ಎಲ್ಲಿ ಕೆಲಸವನ್ನು ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು, ಯಾವ ಪ್ರೊಸೀಜರ್ ಎಲ್ಲವೂ ಕೂಡ ಹೇಳ್ತಾರೆ. ಹಾಗೆ ಕಾನೂನಾತ್ಮಕವಾಗಿ ಯಾವುದೇ ವಿಷಯಗಳಿದ್ರೂ ಕೂಡ ಉಮೇಶ್ ಶೆಟ್ಟಿ ಅವರಿದ್ದಾರೆ. ಅವರು ನ್ಯಾಯವಾದಿಗಳು. ಲೀಗಲ್ ಟರ್ಮ್ಸ್ ಅಲ್ಲಿ ಏನೇನೆಲ್ಲ ಆಗಬೇಕು, ಏನೇನು ಫುಲ್ಫಿಲ್ ಆಗಬೇಕು ಅದೆಲ್ಲವನ್ನು ಕೂಡ ಉಮೇಶ್ ಶೆಟ್ಟರ್ ಹೇಳ್ತಾರೆ. ಶೆಟ್ರ, ಈಗ ನೀವು ಕೂಡ ಹಿಂದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಜನರಿಗೆ ಮುಖ್ಯವಾಗಿ ಕೊರತೆ ಇರುವಂಥದ್ದು ಏನು ಅಂತ ನಿಮ್ಗೆ ಅನಿಸ್ತಾ ಇತ್ತು? ನೋಡಿ, ತಾಲೂಕು ಆಫೀಸ್ ಮಟ್ಟಿಗೆ ನಾವು ಏನು ಈ ಕಂದಾಯದ ಸಮಸ್ಯೆಗಳನ್ನು ನಾವು ಪರಿಗಣಿಸಿದಾಗ, ಇವತ್ತು ಒಬ್ಬ ಮನುಷ್ಯ ಹುಟ್ಟಿದಾಗನಿಂದ ಸಾಯುವವರೆಗೆ ನೇರವಾಗಿ ತಾಲೂಕು ಆಫೀಸ್ನ ಒಂದು ಸಂಪರ್ಕದಲ್ಲಿ ಇರಬೇಕಾಗ್ತದೆ. ಹುಟ್ಟಿದಾಗ ಒಂದು ಜನನ ದೃಢಪತ್ರಿಕೆ ಬೇಕಾಗ್ತದೆ, ಸಾಯುವಾಗ ಮರಣ ದೃಢಪತ್ರಿಕೆ ಬೇಕಾಗ್ತದೆ. ಇದು ಎರಡೂ ಕೂಡ ತಾಲೂಕು ಆಫೀಸಿಗೆ ಹೋಗ್ಲೇಬೇಕು. ಅವನ ಹೆಸರಿನಲ್ಲಿ ಒಂದು 5 ಸೆಂಟ್ಸ್ ಜಾಗ ಇದ್ರೆ ಈಗಿನ ಪ್ರಸಕ್ತ ವಿದ್ಯಮಾನ ಹೇಗಿದೆ ಅಂತ ಹೇಳಿದ್ರೆ ಜೀವಮಾನ ಇಡೀ ತಾಲೂಕು ಆಫೀಸ್ಗೆ ಅಲೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೀವಮಾನ ಇಡೀ ನಿರ್ಮಾಣ ಆಗಿದೆ. ಅಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ, ಈಗ ಇವ್ರು ಹೇಳಿದಾಗೆ ಒಂದು ಜಾಗ ಇದ್ರೆ, ಈಗ ಎಷ್ಟು ನಾನು ಫಸ್ಟಿಗೆ ಜನನ ಮತ್ತು ಮರಣದ ಸರ್ಟಿಫಿಕೇಟ್ಗಳ ಬಗ್ಗೆ ಹೇಳ್ತೇನೆ. ಶೆಟ್ರೆ ಒಂದೇ ನಿಮಿಷ ಅಲ್ಲಿ ನೀವು ಮುಂದುವರಿಸಿ. ಒಬ್ಬರು ಫೋನ್ ಮಾಡಿದ್ದಾರೆ, ಮಾತಾಡೋಣ, ನಂತರ ನೀವು ಅಲ್ಲಿಂದ ಮುಂದುವರಿಸಿ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು ಹೇಳಿ ಮತ್ತೆ ಊರು ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ಮಂಗಳೂರಿಂದ. ಓಕೆ, ಎಸ್ ಸರ್, ಹೇಳಿ ಸರ್. ನಮಸ್ಕಾರ, ಹೇಳಿ. ನಾವು ಕಳೆದ 15 ವರ್ಷದಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಿದ್ದೇವೆ ಸರ್. ಇತ್ತೀಚೆಗೆ 94C ಅದರಲ್ಲಿ ಹಕ್ಕುಪತ್ರಕ್ಕೆ ಅರ್ಜಿ ಹಾಕಿದ್ದೇವೆ. ಇಲ್ಲಿ ಒಂದೂವರೆ ವರ್ಷ ಆಯ್ತು ಸರ್. ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಅವ್ರದ್ದು ಎಲ್ಲಿ ಯಾವ ಗ್ರಾಮ? ಓಕೆ ಸರ್, ನೀವು ಮಂಗಳೂರಿಂದ ಅಂತ ಹೇಳಿದ್ರೆ ಯಾವ ಗ್ರಾಮ ಅಂತ ಹೇಳಿದ್ದು? ಅದು ಸೋಮೇಶ್ವರ ಗ್ರಾಮ ಸರ್.
ಅವರು? ಸೋಮೇಶ್ವರ ಗ್ರಾಮ. ಈಗ 94C ಅರ್ಜಿ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಕೆ. ಸಾವಿರಾರು ಅರ್ಜಿಗಳು ಬಂದಿದ್ದಾವೆ. ಈಗ ತನಿಖೆ ಹಂತದಲ್ಲಿ ಇದೆ. ಮತ್ತು ಕೂಡ ಅದನ್ನ ಈಗ ಎಕ್ಸ್ಟೆಂಡ್ ಮಾಡಿದ್ರು ಟೈಮ್ 94C ಅರ್ಜಿ ಕೊಡ್ಲಿಕ್ಕೆ. ಈಗ ಒಟ್ಟಾಗಿ ಅದನ್ನ ತನಿಖೆ ಮಾಡಿ ಮಾಡ್ತಾನೆ ಇದ್ದಾರೆ. 1 ವರ್ಷ ಆಯ್ತಂತೆ ಸರ್. ಅಲ್ಲ, ಅದು 1 ವರ್ಷ ಇಲ್ಲದ್ರೆ ಮೊನ್ನೆ ಡಿಸೆಂಬರ್ವರೆಗೆ ಮತ್ತೆ ಮುಂದುವರಿಸಿದ್ರು. ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆಗಳು ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಹಾಗಾಗಿ ಈಗ ಅದು ಬಂದೇ ಬರ್ತದೆ. ಅದರಲ್ಲಿ 2ರಲ್ಲಿ ಒಂದು ಉತ್ತರ ಬಂದೇ ಬರುತ್ತೆ, ಆಗತ್ತೆ ಆಗೋದಿಲ್ಲ ಅಂತ ಹೇಳೋದು. ಮತ್ತೆ ಅವರು ಕುಳಿತುಕೊಂಡಂತಹ ಜಮೀನಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಅಂದ್ರೆ ಪೊರಂಬೋಕು, ಗೋಮಾಳ ಇಂಥದ್ದೆಲ್ಲ ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ. ಈಗ ಅವರು ಕುಳಿತುಕೊಂಡಂತಹ ಜಾಗ ಸರ್ಕಾರಿ ಜಾಗ ಇರ್ಬೋದು. ಸರ್ಕಾರಿ ಜಾಗದಲ್ಲಿ ಕೂಡ ಕೆಲವೊಂದು ವಿಚಾರದಲ್ಲಿ ಕಾದಿರಿಸಿದ್ದ ಜಮೀನುಗಳು ಇರ್ತವೆ. ಈಗ ಪರಂಬೋಕು ಅದನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಅಂಥದ್ದೇನಾದ್ರೂ ಇದ್ರೆ ನೋಡ್ಕೊಳ್ಬೇಕಾಗುತ್ತೆ. ಓಕೆ ಸರ್. ಸರ್ ಕೇಳಿಸ್ಕೊಂಡ್ರಲ್ಲ, ಮುರಳೀಧರ್ ಅವ್ರು ಹೇಳಿದ್ ಕೇಳಿಸ್ಕೊಂಡ್ರಲ್ಲ ಸರ್? ಕೇಳಿಸ್ಕೊಂಡ್ರೆ ಸರ್, ನಾವು ಇದು ಸರ್ಕಾರಿ ಜಾಗವಿದ್ದು ಅದು ಒಂದು 94C ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ. ಈಗ ಸೋಮೇಶ್ವರ ನಿಮ್ಮದು ಇದರಲ್ಲಿ ವ್ಯಾಪ್ತಿಗೆ ಬರ್ತದೆ. ಉಳ್ಳಾಳ ನಗರಸಭೆಯ ಮತ್ತು ಮಹಾನಗರ ಪಾಲಿಕೆಯ ಈ ಗಡಿ ಗುರುತಿನಿಂದ 18 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ, 5 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ. ಮತ್ತೆ ಈಗ ಕೋಟೆಕಾರ ಪಟ್ಟಣ ಪಂಚಾಯತ್ ಆಯ್ತು, ಆ ಕಡೆಯಿಂದ ಉಳ್ಳಾಳ ಪುರಸಭೆ ಅಂತ ಇದೆ. ಈಗ ಇದೆಲ್ಲದರ ಹತ್ತಿರಕ್ಕೆ ಸೋಮೇಶ್ವರ ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿಗ 94CC ಅನ್ವಯ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಏನೇ ಇದ್ರೂ ಕೂಡ ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ಹತ್ರ ಹೋದ್ರೆ ಅವರು ಖಂಡಿತವಾಗಿ ಸರಿಯಾದ ಮಾಹಿತಿಯನ್ನು ಕೊಟ್ಟರೆ ಯಾವ ನಮೂನೆಯಲ್ಲಿ ಕೊಡಬೇಕು ಅಂದ್ರೆ, ಒಂದು ವೇಳೆ 94CC ಕೊಡಬೇಕು ಅಂತ ಹೇಳಿದ್ರೆ ಈಗಲೂ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಅವರನ್ನು ಸರ್ ಕ್ಲಿಯರ್ ಅಲ್ಲ ಸರ್? ಕ್ಲಿಯರ್ ಆಯ್ತಲ್ಲ? ಅಲ್ಲ ಸರ್, ಇವತ್ತು ಗ್ರಾಮ ಸಭೆ ಇತ್ತು ಸರ್. ಅಲ್ಲಿ ನಮ್ಮ ಗ್ರಾಮ ಉತ್ತರ ಎಲ್ಲ ಸಿಗ್ಲಿಲ್ಲ ನಮಗೆ. ಸಿಗ್ಲಿಲ್ವಾ? ಇಲ್ಲ, ಅವರನ್ನ ನೂತನವಾಗಿ ಆಯ್ಕೆ ಆಗಿದ್ದಾರೆ ಈಗ. ಹೋಗ್ಲಿ, ನೀವು ಒಂದು ಮಾಡಿ, ನಿಮ್ಮ ವಿಲೇಜ್ ಅಕೌಂಟೆಂಟ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿಬಿಡಿ. ಅಂದರೆ ನಮಗೆ ನಿಮ್ಮ ಅಲ್ಲಿ ಅದರ ವ್ಯಾಪ್ತಿ ಎಲ್ಲಿಗೆ ಬರ್ತದೆ ಅಂತ ಹೇಳುವಂಥದ್ದು ನಮಗೂ ಇಲ್ಲಿ ಖಚಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಈಗ 94C ನಾವು ಅರ್ಜಿ ಕೊಟ್ಟಿದ್ದೇವೆ, ಅದನ್ನು 94Cಗೆ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅರ್ಜಿಯನ್ನು? ಅಲ್ಲ, ಒಂದು ಅರ್ಜಿಯನ್ನು ನೀವು ಅದನ್ನೇ ಪರಿವರ್ತನೆ ಮಾಡಲಿಕ್ಕೆ ಅವರು ಮಾಡ್ಬೋದು, ಅಥವಾ ನೀವು 94CC ಕೊಡಿ ಅಂತ ನಮಗೆ ಸೂಚನೆಗಳು ಬಂದಿರ್ತವೆ ಅವರಿಗೆ. ಅರ್ಜಿ ಮಾತ್ರ ನೀವು ಕೊಟ್ಟರೆ ಆಯಿತು, 94CCಯಲ್ಲೇ ಕೊಟ್ಟರೆ ಆಯಿತು. ಅಲ್ಲ, ಈಗ ನಾವು CL ಕೊಟ್ಟೆ ಸರ್. 94CCಯಲ್ಲಿ ಕೊಟ್ಬಿಡಿ, ಅವಕಾಶ ಇದೆಯಲ್ಲ. ಅಂದ್ರೆ ನಾವು ಒಬ್ಬರಲ್ಲ ಸರ್, ಸಾಧಾರಣ 100-150 ಮನೆ ಇದೆ ಸರ್ ಇಲ್ಲಿ. ಹೌದು, ಎಲ್ರಿಗೂ ಮಾಹಿತಿಯನ್ನ ಕೊಡುವಂಥದ್ದು 94CCಯಲ್ಲಿ ಕೊಡಿ ಅಂತ ನಾವು ಹೇಳ್ತಾ ಇದ್ದೇವೆ ಈಗ. ಸರಿ ಸರ್, ಓಕೆ ಅಲ್ಲ? ಜಮೀನು ಹಾಗೆ ಇರ್ತದೆ, ದಾಖಲೆಗಳು ಅದೇ ಇರ್ತದೆ. ಒಂದೇ ಮನೆಗೆ ಹಕ್ಕುಪತ್ರ ಆಗಿದೆ, ಕೆಲವೊಂದು ಮನೆಗೆ ಹಕ್ಕುಪತ್ರ ಆಗಿದೆ. ಅದೇ ಈಗ ಕಾನೂನು ಬದಲಾವಣೆ ಆದಾಗ, ತಿದ್ದುಪಡಿ ಆದಾಗ, ಅಂದರೆ ಉಳ್ಳಾಳ ಪುರಸಭೆ ಆಗಿರುವಂಥದ್ದು ಮೊದಲೇ ಆಗಿತ್ತು, ಈಗ ಅದು ನಗರಸಭೆ ಆಗಿರ್ಬೇಕಂತದೆ ಅಲ್ವಾ? ಕೋರ್ಟಲ್ಲಿ ಈಗ ಸದ್ಯಕ್ಕೆ ಯಾವುದು ತಡೆಯಾಜ್ಞೆ ಬಂದಾಗಿಲ್ಲ. ಮೊನ್ನೆ ಫಾರೆಸ್ಟ್ ಲ್ಯಾಂಡ್ನ ಬಗ್ಗೆ ತಡೆಯಾಜ್ಞೆ ಇದೆ, ಡೀಮ್ಡ್ ಫಾರೆಸ್ಟ್ ಆಗಿದ್ದಿದ್ರೆ. ಬಾಕಿ ಇಲ್ಲದದ್ದು ಕ್ಲಿಯರ್. ನೀವು ಏನೇ ಆದರೂ ಕೂಡ, ಯಾಕೆ ಹೇಳಿದ್ರೆ ನಾವು ಇಲ್ಲಿ ಕೂತ್ಕೊಂಡು ಹೇಳಬೇಕು, ಸರ್ಕಾರಿ ಜಮೀನಂತ ಇರ್ತದೆ, ಗ್ರಾಮ ಕರಣಿಕರತ ಅಥವಾ ಅವರಿಂದ ನಿಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಅಂತೇಳಿ ಆದರೆ ನೀವು ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಅದು ಮಾತಾಡ್ಬೋದು. ಮಾತಾಡಿ ಕರೆಕ್ಟ್ ಹೇಳ್ತಾರೆ ಅವರು. RTC ನೋಡಿದ ಕೂಡಲೇ ಗೊತ್ತಾಗುತ್ತೆ. ಆಯ್ತಾ? ಓಕೆ, ಆಲ್ರೈಟ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಶೆಟ್ರ್, ನೀವೇನಾದರೂ ಹೇಳಲಿಕ್ಕಿತ್ತ ಇವರಿಗೆ ಫೋನ್ ಮಾಡಿದವರಿಗೆ? ಇಲ್ಲ, ಅವ್ರದ್ದು ಕ್ಲಿಯರ್ ಆಯ್ತಲ್ಲ. 94CCಯಲ್ಲಿ ಅದನ್ನೇ ಕನ್ವರ್ಟ್ ಮಾಡ್ಲಿಕ್ಕೂ ಆಗ್ಬೋದು, ಇಲ್ಲದಿದ್ರೆ ನೋಟಿಸ್ ಮಾಡ್ತಾರೆ, ನೀವು 94Cಯಲ್ಲಿ ಕೊಟ್ಟಿದ್ದೀರಿ, 94CCನಲ್ಲಿ ಕೊಡಬೇಕು ಅಂತೇಳಿ ಏಕಾಏಕಿ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ. ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಈಗ ಮುಂಚೆ 94C ಅಪ್ಲೈ ಆಗ್ತಿತ್ತು, ಈಗ ನಗರ ಪಂಚಾಯತ್, ನಗರ ಸಭೆ ಅಥವಾ ಪಟ್ಟಣ ಪಂಚಾಯತ್ ಆದಾಗ ಬದಲಾವಣೆ ಆಗಿದೆ. ಆಗ ನೋಟಿಸ್ ಮಾಡ್ತಾರೆ, ಸಾಮಾನ್ಯವಾಗಿ ನೋಟಿಸ್ ಮಾಡ್ತಾರಲ್ಲ ಸರ್. 94Cಯಲ್ಲಿ ಕೊಟ್ಟಿದ್ದೀವಿ, 94CCಯಲ್ಲಿ ಕೊಡಿ ಅಂತೇಳಿ ಅವ್ರು ನೋಟಿಸ್. ಓಕೆ. ಇವತ್ತು ತುಂಬ ಫೋನ್ ಕಾಲ್ಸ್ ಬರ್ತಾ ಇದೆ. ಸೊ ವೀಕ್ಷಕರಲ್ಲಿ ಒಂದು ಕಾಲ್ ಮಾಡೋರಲ್ಲಿ ಒಂದು ವಿನಂತಿ ಏನಂತಂದರೆ, ನಿಮ್ಮ ಪ್ರಶ್ನೆಗಳು 3-4 ಇದ್ದಲ್ಲಿ ಒಂದೇ ಸಲ ನೀವು ಕೇಳಿಬಿಡಿ. ಸೊ ಹಾಗಾಗಿ ಗೆಸ್ಟ್ಗಳಿಗೆ ಒಂದೇ ಸಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಟಿವಿನಲ್ಲಿ ನೀವು ನೋಡಿದಾಗ ಹೆಚ್ಚು ಕ್ಲಾರಿಟಿಯಾಗಿ ಕೇಳ್ತದೆ. ಅಲ್ಲ, ಇಲ್ಲಿ ಕೇಳೋದಿಲ್ಲ ಅಂತಲ್ಲ, ಕೇಳ್ತದೆ, ಬಟ್ ಸ್ಟಿಲ್ ಎನಿವೆ. ಈಗ ಮತ್ತೆ ಇನ್ನೊಂದು ಫೋನ್ ಬಂದಿದೆ. ಹಲೋ 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 ಮೇಡಮ್ ಅವರೇ, ನಮಸ್ತೆ. ಈಗ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಒಂದು ಮ್ಯೂಟ್ ಮಾಡಿ ಬಿಡಿ. ಮಾಡಿ ತಕ್ಷಣಕ್ಕೆ ಮಾಡಿ, ಇಲ್ದಿದ್ರೆ ನಿಮ್ಗೆ ಮಾತಾಡ್ಲಿಕ್ಕೆ. ಎಸ್, ಹೇಳಿ, ನಿಮ್ಮ ಹೆಸರು ಹೇಳಿ. ವಿದ್ಯಾ ಅಂತ. ಊರು ಹೇಳಿ, ಗ್ರಾಮ ಹೇಳಿ. ಮುನ್ನೂರು. ಓಕೆ. ಪಂಚಾಯತ್. ಮುನ್ನೂರು ಪಂಚಾಯತ್ ಎಲ್ಲಿ ಅದು? ಮಂಗಳೂರು ತಾಲೂಕು. ಓಕೆ, ಮಂಗಳೂರು. ಈಗ ಮೇಡಮ್ ಅವರೇ, ಅಲ್ಲೇನೋ ಡಿಸ್ಟರ್ಬೆನ್ಸ್ ಇದೆ, ಒಂಚೂರು ನೀವು ಅದನ್ನ ಟಿವಿಯನ್ನು ಕಂಪ್ಲೀಟ್ ಆಗಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ನೀವು ಮಾತಾಡ್ಬೋದು.
ಇದೆ ಸರ್. ಅದು ಹೊರಗಿಂದ ಓ ಹೊರಗಿಂದ ಬರ್ತಾ ಇದೆ, ಇರ್ಲಿ. ಹಲೋ. ಎಸ್, ನಿಮ್ ಪ್ರಶ್ನೆ ಕೇಳಿ ಮೇಡಮ್, ಪ್ರಶ್ನೆ ಕೇಳಿ. ಅದೇ ಸರ್, ನಮ್ಗೆ ಸಹ ಇಲ್ಲಿ 94 CC ಅಂತ ಅರ್ಜಿ ಕೊಡ್ಬೇಕು ಅಂತ. ಖಂಡಿತ ಶೆಟ್ರಿ ಅದೇ ಸೇಮ್ 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 ಓಕೆ 94 CC ಅಲ್ಲಿ ಕೊಟ್ಬಿಟ್ರೆ ಸರಿ ಅಷ್ಟೇ. ಅಷ್ಟೇ ಅಲ್ಲ? 94 CC ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಇದನ್ನ 94 CC ಅಲ್ಲಿ ಖಾಲಿ ಅರ್ಜಿ ಮಾತ್ರ ಕೊಡುವಂತದ್ದು. ಎಸ್, ಹೌದು, CC ಅಂತ ನಮ್ಗೆ ಈಗ ಅಪ್ಲಿಕೇಶನ್ ಎಲ್ಲಿಂದ ಸಿಗ್ತದೆ ಸರ್? ನಾವ್ ಎಲ್ಲಿ ಹೋಗಿ ಕೊಡ್ಬೇಕು ಅಂತ? ತಾಲೂಕು ಕಚೇರಿಗೆ ಅಥವಾ ಗ್ರಾಮ ಕರ್ಣಿಕರ ಹತ್ರ ಅಥವಾ ನಿಮಗೆ ಅಲ್ಲಿ ತೊಕ್ಕೋಟಲ್ಲಿ ತಗೊಳ್ಳುವ ವ್ಯವಸ್ಥೆ ಇರ್ಬೇಕಲ್ಲ, ಅಲ್ಲೊಂದು ಇಲ್ಲಿ ಬಂದಿದೆ ಸರ್. ಅದೇ ನಮ್ಗೆ ಅಂದ್ರೆ ಇನ್ಫಾರ್ಮೇಶನ್ ಇಲ್ಲ ಬಂದಿದೆ ಅಂತ. ನಾವೊಮ್ಮೆ ಆ ಸಲ ಹೋಗಿ 94 C ಅಂತ ಅಲ್ಲಿ ಕೊಟ್ಟು ಬಂದಿದ್ದೇವೆ. ಅಲ್ಲ ಈಗ ಪುನಃ ಎಂತ 94 CC ಅಲ್ಲಿ ಕೊಡ್ಬೇಕಾ ಬಂದಿದೆ ಅಂತ ಗೊತ್ತಿರು ಸರ್. ಅದಕ್ಕೆ ಈಗ ನಾವು ಟಿವಿಯಲ್ಲಿ ನೋಡಿ ಹಾಗೆ ಕಾಲ್ ಮಾಡಿ. ನಿಮ್ದು ಗ್ರಾಮ ಯಾವ್ದು ಹೇಳಿದ್ರೆ ಪೆರ್ಮನೂರ? ಅಲ್ಲ, 300. ಖಂಡಿತವಾಗಿ ನೀವು ನಾನು ಹೇಳುವ ಪ್ರಕಾರ 94 CC ಕೊಡಬೇಕು ಅಂತೇಳಿ ಆಗಲಿ ಅಥವಾ 94 CA ಆಗಲಿ, ನೀವು ಅಲ್ಲಿ ಸಂಬಂಧಪಟ್ಟ ನಿಮ್ಮ ಗ್ರಾಮ ಕರ್ಣಿಕರ ಹತ್ರ ನೇರವಾಗಿ ಮಾತಾಡಿ ಒಂದು ಯಾವ ಇದರಲ್ಲಿ ಕೊಡಬೇಕು ಅಂತ ಅವ್ರಿಗೆ ಅಲ್ಲಿಯೂ ಅವ್ರಿಗೆ ಗೊತ್ತಾಗಿಲ್ಲ ಅಂತೇಳಿ ಆದರೆ ನೀವು ತಹಸೀಲ್ದಾರ್ ಕಚೇರಿಗೆ ಫೋನ್ ಮಾಡಿ ಕೇಳ್ಬೋದು. ಯಾಕಂದ್ರೆ ತಹಸೀಲ್ದಾರ್ ಕಚೇರಿಗೆ ಅಥವಾ ನಾನು ಹೇಳೋದಿದ್ರೆ ನೀವು ವಿಲೇಜ್ ಅಕೌಂಟ್ ಹತ್ರ ಕೇಳೋದು ಒಳ್ಳೇದು. ಅದೇ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಅದೇ ನಾವು ಯಾವ್ದದಿಂದ ಕೇಳ್ತಿದ್ದೇವೆ ಸರ್, ನಾವು ಹಾಕಿದ್ದೇವೆ ಸರ್. ಅದೇ 94 C ಅಲ್ಲಿ 2 ತಿಂಗಳ ಮೊದಲು ನಾವು ಅಲ್ಲಿ ಹೋಗಿ ಹಾಕಿದ್ದೇವೆ, ತೊಕ್ಕೋಟಲ್ಲಿ ಹೋಗಿ. ಆನಂತರ ಈಗ 94 CC ಅಂತ. ಸರಿ, ಹಾಗೆ ಎಂತ ಅಂತದೆ ಸರಿ ನಮ್ಗೆ ಗೊತ್ತಾಗದಿದ್ರೆ ನಾವೇ ಎಂತ ಮಾಡುದು? ಆಯ್ತು, ಈಗ ನಾವು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನೀವು ನಿಮ್ಮ ಫೋನ್ ನಂಬರ್ ಅನ್ನು ಕೊಡಿ, ನಿಮಗೆ ನಾಳೆ ಸಂಜೆ ಒಳಗೆ ತಿಳಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ನಿಮ್ಮ ಫೋನ್ ನಂಬರ್ ಖಂಡಿತ ಫೋನ್ ನಂಬರ್. ಓಕೆ, ರೈಟ್. ಮೇಡಮ್ ಅವರೇ, ಈಗ ನೀವು ನೋಡಿ, ಈಗ ಮುರಳೀಧರ್ ಅವರು ಹೇಳ್ತಾ ಇದ್ದಾರೆ ನಿಮ್ ದೂರವಾಣಿ ಸಂಖ್ಯೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಈಗಲೇ ಇದರಲ್ಲಿ ಲೈವ್ ಅಲ್ಲಿ ಕೊಡಬಹುದು, ಇಲ್ದಿದ್ರೆ ಕಾರ್ಯಕ್ರಮ ಆದ ನಂತರ ನಮಗೆ ಮತ್ತೆ ಇದನ್ನ ಸಂಖ್ಯೆಗೆ ಫೋನ್ ಮಾಡಿ ಕೊಡಬಹುದು. ಯಾವಾಗ ಕೊಡ್ತೀರಾ? ಮತ್ತೆ ನಂಬರಿಗೆ ಕಾಲ್ ಮಾಡಿ ಕೊಡ್ಬೇಕಾ? ಈಗ ಮಾಡಿದ ನಂಬರಿಗೆ ಕಾಲ್ ಮಾಡಿ ಕೊಡ್ಬೋದಲ್ಲ ಸರ್ ನಂಬರ್? ಕೊಡ್ಬೋದು, ಖಂಡಿತ ಕೊಡ್ಬೋದು. 25933000. ನಿಮ್ಮ ಹೆಸರು ಹೇಳಿ, ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ, ನಾವು ಅದನ್ನ ಇವರಿಗೆ ಮುರಳೀಧರ್ ಸರ್ಗೆ ನಾವು ತಲುಪಿಸ್ತೇವೆ. ನಾನೀಗ ಇದು ಪ್ರೋಗ್ರಾಮ್ ಆದ ಮೇಲೆ ನಿಮ್ಗೆ ಕೊಡ್ತೇನೆ ಸರ್. ಕರೆಕ್ಟ್, ನಾಳೆ ಸಂಜೆ ಒಳಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೇವೆ. ಕರೆಕ್ಟ್. 300 ಗ್ರಾಮ ಅಲ್ಲ? 300 ಗ್ರಾಮ. ಹೌದು, ಥ್ಯಾಂಕ್ ಯು. ಈಗ ಶೆಟ್ರ, ನೀವು ಹೇಳ್ತಾ ಇದ್ರಿ ಜನನ ಮರಣ ಸರ್ಟಿಫಿಕೇಟ್, ಅದನ್ನೊಂದು ಹೇಳಿ ಮುಗಿಸ್ಬಿಡಿ, ಆಮೇಲೆ ನಾವು ಬ್ರೇಕ್ ತಗೊಳ್ಳೋಣ. ಜನನ ಮರಣ ಸರ್ಟಿಫಿಕೇಟ್ ನಿಂದ ಹಿಡಿದು ಅದು ಅಲ್ಲಿ ಕೂಡ ಏಕಾಏಕಿ ಹೋದಾಗ ಸರ್ಟಿಫಿಕೇಟ್ ಸಿಗುದಿಲ್ಲ. ಎಷ್ಟೋ ಸಲ ಎಂಟ್ರಿ ಮಾಡುವಾಗ ತಪ್ಪಾಗಿರ್ತದೆ. ಕೆಲವು ಸಲ ನಾವು ಇವರು ಯಾರು ಅರ್ಜಿದಾರ ಇರ್ತಾನೆ ಅವ ಕೊಡುವಾಗ ತಪ್ಪಾಗಿರ್ತದೆ, ಶಾಲೆಯಲ್ಲಿ ಒಂದಿರ್ತದೆ. ಅಂತದ್ದು ಕೂಡ ತಿದ್ದುಪಡಿಗೆ ಕೆಲವು ಸಲ ಅವಕಾಶ ಉಂಟು. ಈಗ ಯಾರಾದ್ರೂ ಒಬ್ರು ಹೋದ್ರೆ ತಿದ್ದುಪಡಿಗೆ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಸಮಸ್ಯೆ. ಈಗ ಅವನ ಶಾಲಾ ದಾಖಲಾತಿಗಳಲ್ಲಿ ಒಂದು ಹೆಸರು ಇರ್ತದೆ, ಇಲ್ಲಿ ಜನನ ಸರ್ಟಿಫಿಕೇಟ್ ನಲ್ಲಿ ಒಂದು ಹೆಸರು ಇರ್ತದೆ. ಅಥವಾ ಕೆಲವು ಸಲ ಸರ್ನೇಮ್ಗೆಲ್ಲ ಬಿಟ್ಟು ಹೋಗಿರ್ತದೆ, ಇನಿಷಿಯಲ್ಸ್ ಬಿಟ್ಟು ಹೋಗಿರ್ತದೆ, ತಂದೆ ತಾಯಿಯ ಹೆಸರು ಕೆಲವು ಸಲ ಬದಲಾವಣೆ ಆಗಿರ್ತದೆ. ಎಷ್ಟೋ ಸಲ ಆಸ್ಪತ್ರೆಯಿಂದ ಬಾಯಿಂದ ಏನು ಮಾಹಿತಿ ಉಂಟು ಅದನ್ನು ಮಾತ್ರ ಇಟ್ಟಿರ್ತಾರೆ, ಹೆಸರು ನಮೂದಿರುವುದಿಲ್ಲ. ಅದನ್ನ ಹೆಸರು ಮತ್ತೆ ನಮೂದಿಸಿ ಕೊಡುವಂತದ್ದು. ಅಲ್ಲಿ ಒಂದನೇದಾಗಿ ಅರ್ಜಿದಾರರಿಗೆ ಒಂದು ಸಾಮಾನ್ಯವಾದ ಒಂದು ಜ್ಞಾನವನ್ನ ಕೊಡುವಂತದ್ದು, ಒಂದು ಏನಾದ್ರು ಇನ್ಫಾರ್ಮೇಶನ್ ಉಂಟು ಅದು ಕೊಡುವಂತ ವ್ಯವಸ್ಥೆ ಕೂಡ ಅಲ್ಲಿ ಇರುವುದಿಲ್ಲ. ಅಂತ ಒಂದು ಸಣ್ಣ ವಿಚಾರಕ್ಕೂ ಕೂಡ ಕೆಲವು ಸಲ ದಿವಸಾನುಗಟ್ಲೆ ಅಲಿಬೇಕಂತ ಪರಿಸ್ಥಿತಿ ಅರ್ಜಿದಾರರಿಗೆ ಇರ್ತದೆ ಸರ್ಟಿಫಿಕೇಟ್ಸ್ ಗಳ ಬಗ್ಗೆ. ಇನ್ನು RTC ಬಗ್ಗೆ ಹೇಳುವುದಾದ್ರೆ, ಇವತ್ತು ಎಷ್ಟೋ ಇವರು ಹೇಳಿದಾಗ ಎಷ್ಟೋ ನೋಂದಾಯಿತ ದಸ್ತಾವೇಜುಗಳ ಬಗ್ಗೆ RTC ಇವತ್ತಿಗೂ ಆಗ್ಲಿಲ್ಲ. ಬೇರೆ ಬೇರೆ ಕಂದಾಯ ಅದಾಲತ್ ಅಂತ ಮಾಡಿದ್ರು. ಯಾರ ಅಫಿಷಿಯಲ್ಸ್ ಮಾಡಿದ ತಪ್ಪನ್ನು ಸರಿಪಡಿಸುವಂತ ಒಂದು ಕಾರ್ಯಕ್ರಮ. ಇವತ್ತು ಅಂತ ಒಂದು ಕಾರ್ಯಕ್ರಮವನ್ನ ಎಷ್ಟೆಲ್ಲ ನೋಂದಾಯಿತ ದಸ್ತಾವೇಜುಗಳುಂಟು, ನಾವು 3 ತಿಂಗಳಲ್ಲಿ ಅದರ RTC ಅನ್ನು ಮಾಡ್ತೇವೆ. ಎಲ್ಲರೂ ನೋಂದಾಯಿತ ದಸ್ತಾವೇಜು ಪ್ರಕಾರ ಯಾರಿಗೆಲ್ಲ RTC ಆಗಲಿಲ್ಲ ಅವರದ್ದು ಒಂದು 3 ತಿಂಗಳು ಅದಕ್ಕೊಂದು ಟೈಮ್ ಕೊಡುವಂಥದ್ದು, ಅದಕ್ಕೊಂದು ಟೈಮ್ ಫ್ರೇಮ್ ಮಾಡಿ ವಾರ್ ಫುಟಿಂಗ್ನಲ್ಲಿ ಮಾಡುವಂಥದ್ದು. ಒಂದೇ ಸಲಕ್ಕೆ ಎಲ್ಲ ನೋಂದಾಯಿತ ದಸ್ತಾವೇಜುಗಳ ಆ ಪಾಣಿಯನ್ನು ಒಂದೇ ಸಲಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಡ್ಕೊಂಡ್ರಿ ಕಂದಾಯ ಇಲಾಖೆಯವರು. ಆವಾಗ ಎಷ್ಟೋ ಜನ ಅರ್ಜಿದಾರರಿಗೆ ಅದರ ಒಂದು ಅವೇರ್ನೆಸ್ ಕೂಡ ಬರ್ತದೆ, ನಂದು RTC ಆಗಿದೆ ಅನ್ನುವಂಥದ್ದು ನೋಡುವಂಥದ್ದು. ಇಲ್ಲದಿದ್ರೆ ಪದೇ ಪ್ರತಿಯೊಬ್ಬರ ಈಗ ವಕೀಲರಲ್ಲಿ ಅಥವಾ ಇನ್ನೊಬ್ಬರ ಯಾರಲ್ಲಿ ಅಲೆಯುವಂಥ ಪರಿಸ್ಥಿತಿ ಕೂಡ ಅಲ್ಲಿ ಇರುವುದಿಲ್ಲ. ಅವರಿಗೆ ಒಂದು ಜ್ಞಾನ ಬರ್ತದೆ. ಯಾಕಂತೇಳಿದ್ರೆ ಕಂದಾಯ ಅದಾಲತ್ನ ಇದು ಏನು ತಾಲೂಕು ಆಫೀಸ್ನ ಕಂದಾಯ ಅದಾಲತ್ನಲ್ಲಿ ನೋಂದಾಯಿತ ದಸ್ತಾವೇಜುಗಳ ಪ್ರಕಾರ RTC ಆಗದೇ ಇದ್ದ ಪ್ರಕರಣಗಳಲ್ಲಿ RTC ಮಾಡ್ತಾರೆ. ಸೋಮೋಟಾಗಿ ಬರ್ತಾರೆ ಅರ್ಜಿದಾರರು, ಅವರ ಏನು ದಸ್ತಾವೇಜು ಉಂಟು ಅದನ್ನು ಇಟ್ಕೊಂಡು ಬರ್ತಾರೆ. ಅಂತ ಎಲ್ಲ ಅವಕಾಶಗಳನ್ನು ಇಲ್ಲಿ ತಾಲೂಕು ಕಚೇರಿಯಿಂದ ಆದರೆ ಸ್ವಲ್ಪ ಜನರಿಗೆ ಏನು ಪ್ರಯೋಜನ ಆಗ್ತದೆ. ಸ್ವಲ್ಪ ಜನರ ಒಂದು ಏನು ತಾಲೂಕು ಕಚೇರಿಗೆ ಬರುವಂತದ್ದು ಒಂದು ಸಮಯ ಮತ್ತೆ ಅವರ ಇದು ವ್ಯರ್ಥ ಆಗುವಂಥದ್ದು, ಹಣ ವ್ಯರ್ಥ ಆಗುವಂಥದ್ದು ತಪ್ಪಿಸ್ಲಿಕ್ಕೆ. ಇನ್ನೊಂದು ಫೋನ್ ಕಾಲ್ ಬಂದಿದೆ. ಹಲೋ, ನಮಸ್ಕಾರ. ಹಲೋ ಮೇಡಮ್, ನಮಸ್ತೆ. ಹೆಸರು ಹೇಳಿ, ಊರು ಹೇಳಿ, ಮತ್ತೆ ಗ್ರಾಮ ಹೇಳಿ. ಶೈಲಾ ಅವರೇ, ಓಕೆ. ಮಂಗಳೂರಿಂದ ಯಾವುದು ಗ್ರಾಮ? ಜೋಕಟ್ಟೆ. ಓಕೆ, ಫೈನ್. ಹೇಳಿ, ಪ್ರಶ್ನೆ ಕೇಳಿ. ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನಮ್ದು ಜಾತಿಯದು ಫಸ್ಟಿಗೆ ನಮಗೆ ಕೊಡ್ಲಿಕ್ಕಿದ್ದಾಗ ಈಗ ಸರಿ ಮಾಡ್ಕೊಳ್ಬೋದಾ?
ಯಾವ್ದು ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಅಂತ. ಮೇಡಮ್ ಅವರೇ, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನಾಗಿದೆ? ನಾನು ಕಾಲೇಜ್ ಮಕ್ಕಳ ಹೆಸರು ಮಾತ್ರ ಎಂಟ್ರಿ ಮಾಡಿಸ್ತೇನೆ. ಮಾಡಿಸ್ಬೇಕು ನಿಮಗೆ? ಹೌದೌದು, ಅಲ್ಲಿ ನಂಗೆ ಜಾತಿಯದ್ದೊಂದು ಒಕ್ಕಲಿಗ ಗೌಡ ಅಂತ ಹೇಳಿ ಎಂಟ್ರಿ ಮಾಡಿಸ್ಬೋದಾ ಅಂತ. ಓಕೆ ಓಕೆ ಓಕೆ, ಅದ್ ಮಾಡಿಸ್ಬೋದಾ ಮುರಳೀಧರ್ ಸರ್ ಹೇಳಿದ್ರು? ಅಂದ್ರೆ ಈಗ ಜಾತಿ ಬರುವಾಗ ಧರ್ಮದ ಬಗ್ಗೆ ಮಾತ್ರ ಇರುವಂತದ್ದು, ಯಾವ ಧರ್ಮಕ್ಕೆ ಅಂತ ಹೇಳೋದು ಕಾಲಮ್ ಇರ್ಬೇಕಂತ. ಜಾತಿ ಅಂತ ಸ್ಪೆಸಿಫಿಕ್ ಆಗಿ ಅದು ಹೆಸರಿನೊಟ್ಟಿಗೆ ಬರುವಂತದ್ದು. ಗೌಡ ಅವ್ರು ಹೇಳಿದಾಗೆ ಗೌಡ ಅಂತ, ಅದು ಈಗ ಸರ್ನೇಮ ಸೇರಿಸಲಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಅಲ್ಲ, ಅವರಿಗೆ ಅವರು ಹೇಳುವಂತದ್ದು ಎಜುಕೇಶನ್ ಪರ್ಪಸ್ಗೆ ನಾಳೆ ನನಗೆ ಜಾತಿಯದ್ದು ಏನಾದ್ರು ಬೇಕಾದ್ರೆ, ಬಟ್ ಅದಕ್ಕೆ ಇದು ಅಲ್ಲ, ನಿಮ್ಗೆ ಅದು ಪ್ರಾಬ್ಲಮ್ ಆಗುದಿಲ್ಲ. ನಿಮ್ಮ ಜಾತಿಯ ಸರ್ಟಿಫಿಕೇಟ್ ತಗೊಳ್ಳುವಾಗ ನಿಮ್ಮ ಜನನ ಸರ್ಟಿಫಿಕೇಟ್ ನ ಜಾತಿ ನೋಡಿ ಕೊಡುವುದಿಲ್ಲ, ಅದು ಬೇರೆ ಪ್ರೊಸೀಜರ್ ಇರ್ತದೆ, ಅದಕ್ಕೆ ಬೇರೆ ಎನ್ಕ್ವೈರಿ ಇರ್ತದೆ. ನಿಮ್ಮ ಜನನ ಸರ್ಟಿಫಿಕೇಟ್ ನಲ್ಲಿ ಜಾತಿಯ ಒಂದು ಸರ್ನೇಮ್ ಇಲ್ಲದಿದ್ರು ಕೂಡ ನೀವು ಇಂಥ ಪರ್ಟಿಕ್ಯುಲರ್ ಜಾತಿಗೆ ಸೇರಿದ್ದಿದ್ರೆ ಜಾತಿ ಸರ್ಟಿಫಿಕೇಟ್ ಕೊಡ್ಲೇಬೇಕು. ಇದರಲ್ಲಿ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ನೀವು ವಂಚಿತರಾಗುದಿಲ್ಲ. ಅಲ್ಲಿ ಇದು ಸೇರಿಸಬೇಕಾದ್ರೂ ಕೂಡ ಅವರ ಜಾತಿಯದ್ದು ಪುನಃ ತನಿಖೆ ಆಗಲೇಬೇಕು. ಓ, ಅದು ಮತ್ತೆ ಇದೆ ಸರ್. ಈಗ ಪಾಪ ಇವರಿಗೆ ಎಷ್ಟು ಪ್ರೊಸೆಸ್ ಏನಿದೆ ಈಗ? ಅಲ್ಲ, ಈಗ ಅವರಿಗೆ ಪೇರೆಂಟ್ ನದ್ದು ಈಗ ಒಟ್ಟಿಗೆ, ಈಗ ಅದೇ ಸರ್ಟಿಫಿಕೇಟ್ ನಲ್ಲಿ ಪೇರೆಂಟ್ ನ ಜಾತಿ ಒಟ್ಟಿಗೆ ಇದ್ರೆ ಇವರದ್ದು ಇಲ್ಲ, ಅದರ ಆಧಾರದಲ್ಲಿ ತಿದ್ದುಪಡಿ ಕೂಡ ಮಾಡಬಹುದು. ಮೇಡಮ್ ಅವರೇ, ಪ್ರಶ್ನೆಗೆ ಉತ್ತರ ಸಿಗ್ತಾ? ಸರಿ ಸರಿ. ಅಂದ್ರೆ ನನಗೆ ಮೊನ್ನೆ ಪ್ರಾಬ್ಲಮ್ ಆಯ್ತು. ನಾನು ಒಕ್ಕಲಿಗ ಗೌಡ ಅಂತ ಹೇಳಿ ಇಲ್ಲದೆ ತುಂಬಾ ಕಷ್ಟಪಟ್ಟೆ ಪಾಸ್ಪೋರ್ಟ್ ಗೆ ಬೇಕಾಗಿ. ಈಗ ಮಕ್ಕಳದು ಶಾಲೆಯಲ್ಲಿ ಎನ್ಕ್ವೈರಿ ಮಾಡುವಾಗ ಅವರು ಟೀಚರ್ ಹೇಳಿದ್ರು, ನೀವು ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಸೇರ್ಪಡೆ ಮಾಡ್ಬೇಕು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಒಕ್ಕಲಿಗ ಗೌಡ ಅಂತ ಹೇಳಿ. ಈಗ ಅವರ ಪೇರೆಂಟ್ ನದ್ದು ಜಾತಿ ಉಂಟಾ ಅಲ್ಲಿ, ಸರ್ನೇಮ್ ಉಂಟಾ ನೋಡಿ? ನಿಮ್ಮ ಪೇರೆಂಟ್ ಅವ್ರದ್ದು ಸರ್ನೇಮ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಅದ್ರಲ್ಲಿ ಇದೆ, ಅಷ್ಟು ಸಾಕಂತೆ ನೋಡಿ, ಅಷ್ಟು ಸಾಕಂತ ಹೇಳ್ತಾ ಇದ್ದಾರೆ. ಸೇರಿಸಲಿಕ್ಕೆ ಅವಕಾಶ ಇದೆ, ಆದ್ರೆ ಅದು ಅಗತ್ಯ ಜಾತಿ ಕೊಡುವಂತದ್ದು. ಯಾವ ಜಾತಿಯಲ್ಲಿ ಇದ್ದಾರೆ ಅದೇ ಜಾತಿ ಸರ್ಟಿಫಿಕೇಟ್, ಕೇವಲ ಜಾತಿ ಸರ್ಟಿಫಿಕೇಟ್ಗೋಸ್ಕರ ಪಡೆಯುವ ಮಧ್ಯೆ ಸೇರಿಸುವ ಅಗತ್ಯ ಇರುವುದಿಲ್ಲ. ಓಕೆ ಓಕೆ ಮೇಡಮ್ ಅವರೇ, ಕೇಳಿಸ್ಕೊಂಡ್ರಲ್ಲ? ಕ್ಲಿಯರ್ ಅಲ್ಲ? ಕ್ಲಿಯರ್ ಆಯ್ತಲ್ಲ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಸರ್, ಒಂದು ಬ್ರೇಕ್ ತಗೊಂಡು ಮತ್ತೆ ನಾನು ಒಂದಷ್ಟು ಪ್ರಶ್ನೆಗಳೆಲ್ಲ ಇದೆ, ಅದನ್ನು ಕೇಳೋದಕ್ಕೆ ಅವಕಾಶ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಬಟ್ ನೆವರ್ದಲೆಸ್ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರ ನಿಮಗೆ ಸಿಕ್ಕರೆ ಈ ಕಾರ್ಯಕ್ರಮ ಸಾರ್ಥಕ ಅಷ್ಟೇ ವೀಕ್ಷಕರೇ. ಕಂದಾಯ ಅದಾಲತ್ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಮತ್ತೆ ನೀವು ಕರೆ ಮಾಡ್ಬೋದು. ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಕಂದಾಯ ಅದಾಲತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ನಿಮ್ಮಲ್ಲಿ ಇರುವಂಥ ಪ್ರಶ್ನೆಗಳು, ಈಗ ಹಿಂದಿನ ಸೆಷನನ್ನು ನೀವು ನೋಡಿದರೆ ಒಂದು 3-4 ಕರೆಗಳು ಬಂತು. ಅವರು 94C ವಿಚಾರವನ್ನು ನಮ್ಮ ತಜ್ಞರಲ್ಲಿ ಅವರು ಪ್ರಶ್ನೆ ಕೇಳಿ ಮತ್ತು ಅವರು ಅದಕ್ಕೆ ಉತ್ತರವನ್ನು ಕೂಡ ಬರ್ಕೊಂಡ್ರು. ಇವತ್ತು ನಮ್ಮ ಜೊತೆ ಇಬ್ಬರು ತಜ್ಞರಿದ್ದಾರೆ. ಉಮೇಶ್ ಶೆಟ್ಟಿ ಕಳತೂರ್ ಅವರು ನ್ಯಾಯವಾದಿಗಳು, ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಲೀಗಲ್ ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡ್ತಾರೆ. ಮತ್ತು ನಿವೃತ್ತ ತಹಶೀಲ್ದಾರರಾದಂಥ ಮುರಳೀಧರ್ ಅವರು ಕೂಡ ಇದ್ದಾರೆ. ಸೊ ಈಗ ಮತ್ತೆ ಇನ್ನೊಂದು ಫೋನ್ ಬಂದಿದೆ ಸರ್, ನಾವು ಇವತ್ತು ಫೋನಲ್ಲೇ ಮಾತಾಡೋಣ. ನಮಸ್ಕಾರ. ಹಲೋ ಹಲೋ ಸರ್. ಹಲೋ. ನಮಸ್ಕಾರ ಸರ್, ಹೇಳಿ, ಹೆಸರು ಹೇಳಿ, ಊರು ಹೇಳಿ. ನಾನು MD ನಾಯಕ್ ಅಂತ, ಇಲ್ಲಿ ಬೇತ್ರಿ ಚೇರ್ಕಾಡಿ ವಿಲೇಜ್ ಇಂದ ಮಾತಾಡೋದು. ನಮಸ್ಕಾರ ನಾಯಕರೇ, ಹೇಳಿ. ನಂದು ನೋಡಿ, ಒಂದು RTC ನಂದು ಬದಲಾಗ್ಲಿಕ್ಕೆ ನಾನು ಕೊಟ್ಟು 5 ವರ್ಷ ಆಯ್ತು. ಹಲೋ. ಎಸ್ ಎಸ್, ಕೇಳ್ತಿದೆ, ಹೇಳಿ 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 ಸರ್. 5 ವರ್ಷ ಆಯ್ತು. ನೋಡಿ, ನನ್ನ 94 ನಲ್ಲಿ ನನ್ನ ತಂದೆ ಎಕ್ಸ್ಪೈರ್ ಆದ್ರು. ಅವರು ವಿಲ್ ಮಾಡಿದ್ದಾರೆ. ಆ ವಿಲ್ ಮಾಡಿದ ರೀತಿಯಲ್ಲಿ ಎಲ್ಲಾ RTCಗಳು ನನ್ನ ಹೆಸರಿಗೆ ಬಂದಿದೆ. ಒಂದು ನಂಬರ್ ಆ ದಿವಸ ತಪ್ಪಿ ಹೋಯ್ತು. ಹಲೋ. ಹೇಳಿ, ಕೇಳ್ತಿದೆ ಸರ್. ನಂಬರ್ ಆ ದಿನ ತಪ್ಪಿ ಹೋಯ್ತು. ಅದನ್ನು ನಾನು ಈಗ ಒಂದು 5 ವರ್ಷ ಹಿಂದೆ ಬೇಕಾದ ಎಲ್ಲಾ ರೆಕಾರ್ಡ್ಸ್ ಅನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟಾರ್ಟಿಂಗ್ ಫ್ರಮ್ ವಿಲೇಜ್ ಅಕೌಂಟೆಂಟ್ ಇಂದ AC ವರೆಗೂ ಕೊಟ್ಟಿದ್ದೇನೆ. ಇನ್ನೂವರೆಗೂ ಏನೂ ಆಗಿಲ್ಲ. ಯಾಕೆ? ಏನಂತೀರಿ ಮುರಳೀಧರ್ ಸರ್? ಈಗ ಅದರಲ್ಲಿ ಈಗ ಯಾವ ರೀತಿಯಲ್ಲಿ ಅದು ಬಾಕಿಯಾಗಿದೆ ಅಂತ ಹೇಳಬೇಕೆಂದ್ರೆ 5 ವರ್ಷ ಬೇಕಾಗಿರೋದಿಲ್ಲ ಬಹುಶಃ. ಈಗ ನಾಯ್ಕ್ರೆ ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೆ. ನಿಮ್ಮ ಪ್ರಶ್ನೆಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಉತ್ತರ ಕೊಡ್ತಾರೆ ಮುರಳೀಧರ್ ಅವರು. ನೀವು ಟಿವಿಯನ್ನ ನೋಡಿ ಸರ್, ವಾಲ್ಯೂಮ್ ಆನ್ ಮಾಡಿ. ನೋಡಿ 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 ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. 5 ವರ್ಷಗಳ ಕಾಲ ಅಗತ್ಯ ಇರಲಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ, ವೀಲ್ನಲ್ಲಿ ನಮೂದಿಸಿದ ಉಳಿದ ಜಮೀನುಗಳದ್ದು ಆಗಿರುತ್ತದೆ, ಒಂದು ಸರ್ವ ನಂಬರ್ ಏನೋ ಬಿಟ್ಟು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು.
ಬಹುಶಃ ಆ ಸರ್ವೆ ನಂಬರ್ ಬಿಟ್ಟು ಹೋಗ್ಲಿಕ್ಕೆ ಏನಾದರೂ ಒಂದು ಕಾರಣಗಳು ಇರ್ಬೋದು. ಯಾಕಂದ್ರೆ ಆ ಮ್ಯೂಟೇಷನ್ ಆಗಿರುವಾಗ ವೀಲ್ ನಲ್ಲಿ ಬಿಟ್ಟು ಹೋಗಿದೆ ಅಥವಾ ಮ್ಯೂಟೇಷನ್ ಆಗುವಾಗ ಬಿಟ್ಟು ಹೋಗಿದೆ, ಆ ಸರ್ವೆ ನಂಬರ್ ವೀಲ್ ಬರೆಯುವಾಗಲೇ ಬಿಟ್ಟು ಹೋಗಿದೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಬೇಕಿದೆ. ಓಕೆ 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 ಅದು ಫೋನ್ ಡಿಸ್ಕನೆಕ್ಟ್ ಆಗಿದೆ ಸರ್. ಈಗ ಅಲ್ಲಿ ನೀವು ಅದನ್ನ ಅಸ್ಯೂಮ್ ಮಾಡಿ ಹೇಳಲಿಕ್ಕಾಗತ್ತಾ ಹಾಗಾದ್ರೆ ಹೇಗೆ ಹೀಗಾದ್ರೆ ಹೇಗೆ ಅಂತ? ಒಂದು ವಿಲ್ಲಿನಲ್ಲೇ ಬಿಟ್ಟು ಹೋದಿದ್ರೆ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಅಬ್ಸಲ್ಯೂಟ್ಲಿ ಎಂತದ್ದು ಅದು ವಾರಿಸುವ ಪ್ರಕಾರವೇ ಚೇಂಜ್ ಆಗ್ತದೆ. ಯಾರು ಹೆಸರಿಗೆ ಆರ್ಟಿಸ್ಟ್ ಉಂಟು ಅವರ ಜೀವಂತ ಸದಸ್ಯರ ದೃಢಪತ್ರ ವಿಲ್ಲಿನಲ್ಲಿ ಇದ್ದುಕೊಂಡು ಒಂದು 10 ಸರ್ವೆ ನಂಬರ್ ವಿಲ್ನಲ್ಲಿ ಬರ್ತಿದ್ದಾರೆ. 9ಕ್ಕೆ ಆಗಿದೆ, 1ಕ್ಕೆ ಆಗಲಿಲ್ಲ. ಆವಾಗ ಅವರು 5 ವರ್ಷ ಯಾಕೆ ಅಲ್ಲದ್ರೆ ಅಂತೇಳಿ ಗೊತ್ತಾಗಿಲ್ಲ. ಸಿಂಪಲ್, ಆವಾಗ 9ಕ್ಕೆ ಆದದ್ದಕ್ಕೆ ಒಂದು ಆದೇಶ ಉಂಟು, MR ಆಗಿದೆ. 9 ಸರ್ವೆ ನಂಬರ್ ಅವರ ಹೆಸರಿಗೆ ಆಗಿದೆ, 1 ಬಿಟ್ಟೋಗಿದೆ ವಿಲ್ಲಿನಲ್ಲಿ ಇದ್ದದನ್ನು. MR ಆದೇಶ ಆಗಿದೆ. ಆ MR ಆದೇಶವನ್ನು ನೇರವಾಗಿ AC ಗೆ ಒಂದು ಅಪೀಲ್ ಮಾಡಿದ್ರೆ ಸರಿ. ಸ್ವಾಮಿ ನನಗೆ ವಿಲ್ ಮಾಡಿದ್ದಾರೆ, 10 ಆಸ್ತಿ ಕೊಟ್ಟಿದ್ದಾರೆ, ಮ್ಯೂಟೇಷನ್ ಮಾಡುವಾಗ 9 ಆಸ್ತಿಗೆ ಮಾತ್ರ ಮ್ಯೂಟೇಷನ್ ಆಗಿದೆ, 1 ತಪ್ಪಿ ಹೋಗಿದೆ. ಆ ತಪ್ಪಿ ಹೋದದ್ದಕ್ಕೆ ಪುನಃ ತಹಸೀಲ್ದಾರಿಗೆ ಅಧಿಕಾರ ಇಲ್ಲ. ಒಂದು ಡಾಕ್ಯುಮೆಂಟಿಗೆ 1 ಮ್ಯೂಟೇಷನ್ ಆದೇಶ ಆಗಿದೆ, ಪುನಃ ಪಾರ್ಷಲ್ ಆಗಿ ಪುನಃ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾಡಿದ್ರು ಏನು ತಪ್ಪಾಗುದಿಲ್ಲ, ಕರೆಕ್ಷನ್ ಅಂತ ಮಾಡಬಹುದು, ಕ್ಲರಿಕಲ್ ಎರರ್ ಅಂತ ಮಾಡಲಿಕ್ಕೆ. ಆ MR ಆದೇಶವನ್ನ AC ಅವರಿಗೆ ಅಪೀಲ್ ಮಾಡಿ ಅಪೀಲ್ ನಲ್ಲಿ ಅವರು ಆದೇಶ ಪಡ್ಕೊಳ್ಬಹುದು. ಮತ್ತೆ ಅವರು ಖಾಲಿ ಹೀಗೆ ಅರ್ಜಿ ಕೊಟ್ಟರೆ ಬರುದಿಲ್ಲ. AC ಅವರಿಗೆ ಕೊಟ್ಟರೆ ಆಗಲಿ DC ಅವರಿಗೆ ಅಪೀಲ್ ಅಂತಲೇ ಆಗ್ಬೇಕು. ಅದ್ರ ಮೇಲೆ ಈಗ ಒಂದು 5 ವರ್ಷ ಆಯ್ತಂತಲ್ಲ ಸರ್? ಅಲ್ಲ, ಅದೇ ಯಾವ್ದು ಅರ್ಜಿ ಮೇಲೆ ಅರ್ಜಿ ಕೊಡ್ತಾ ಇರಬೇಕು, ಅಲ್ಲಿ ಸರಿಯಾದ ಮಾಹಿತಿ ಯಾರು ಕೊಡ್ತಾ ಇಲ್ಲ. ನೀವು ಈಗ ಅರ್ಜಿ ತಗೊಳ್ಳುವಾಗಲೇ ಅಲ್ಲಿ ಹೇಳಬೇಕು ಮಾಹಿತಿ. ಅಲ್ಲ, ಅದು ಅವ್ರು ಹೇಳ್ಬೇಕಲ್ಲ ಸರ್? ಹೌದು, ಅವ್ರು ಹೇಳ್ಬೇಕು. ಖಂಡಿತ ನೀವು ಅಲ್ಲಿ ಎಲ್ಲಿ ಅರ್ಜಿ ತಗೊಳ್ತಾರೆ ಅಲ್ಲಿ ಒಂದು ಅವರಿಗೆ ಜವಾಬ್ದಾರಿ ಇರ್ತದೆ. ಅರ್ಜಿ ತಗೊಳ್ಳುವವರಿಗೆ ಸ್ವಲ್ಪ ಜ್ಞಾನ ಇರ್ತದೆ ಅಲ್ಲಿ ಕಂದಾಯದ ಬಗ್ಗೆ ಏನಂತೇಳಿ, ಯಾವ್ದು ಅರ್ಜಿ ತಗೊಳ್ಬಹುದು ಅಂತೇಳಿ. ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ಬೇಕು, ನೋಡಿ ಇದು ಅರ್ಜಿ ಕೊಡುದಲ್ಲ, ನೀವು AC ಅಪೀಲ್ ಮಾಡಿ, ಇಲ್ಲದೆ ನಿಮ್ಮ ಡಾಕ್ಯುಮೆಂಟ್ ಇಟ್ಟು ಬೇರೆ ರೀತಿಯಲ್ಲಿ ಕೊಡಿ ಅಂತೇಳಿ ಹೇಳಿದ್ರೆ ಅಲ್ಲಿ ಅವರಿಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದಾಗ ಆಗ್ತದೆ. ಅವ್ರು ಅದರ ಪ್ರಕಾರ ಇವರು ಅರ್ಜಿ ಮೇಲೆ ಅರ್ಜಿಯೇ ಕೊಡ್ತಾ ಇದ್ದಾರೆ, ಬಟ್ ಕೆಲಸ ಆಗ್ತಾ ಇಲ್ಲ, ಯಾರಿಗೂ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಅವರು ವಿಲ್ನಲ್ಲಿ ಸರ್ವೆ ನಂಬರ್ ಇದ್ರೆ ಅವರು ಖಂಡಿತವಾಗಿಯೂ ಆದ 9 ಸರ್ವೆ ನಂಬರ್ ಏನಾಗಿರ್ಬೇಕು ಉಳಿದ ಆ ಆದೇಶವನ್ನು ತೆಗೆದು ಅವರು ಅಪೀಲ್ ಮಾಡೋದು ಒಳ್ಳೆ. ಈಗ ಅಪೀಲ್ ಕೂಡ ಕೂಡಲೇ ಡಿಸ್ಪೋಸ್ ಆಗ್ತಾ ಉಂಟು. 1 ತಿಂಗಳು 2 ತಿಂಗಳೊಳಗೆ AC ಅಪೀಲ್ಸ್ ಎಲ್ಲ ಬೇಗ ಡಿಸ್ಪೋಸ್ ಆಗ್ತಾ ಉಂಟು. MD ನಾಯಕ್ ಅವರಿಗೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗ ಸರ್, ಈಗ ಅದೇ ತಾಲೂಕು ಕಚೇರಿಗಳೆಲ್ಲ ಏನಾಗುತ್ತೆ ಅಂತಂದ್ರೆ ನಮಗೆ ಪದೇ ಪದೇ ಅಲಿಯುವಂಥದ್ದು, ಮತ್ತೆ ನಮ್ಗೆ 2-3 ಕೆಲಸಗಳನ್ನೆಲ್ಲ ನಮ್ಮ ಮೇಲೆ ಹಾಕಿದ್ದಾರೆ, ನಿಮ್ಮ ಕೆಲಸ ಮಾಡೋದಕ್ಕೆ ನಮಗೆ ಪುರ್ಸೋತಿಲ್ಲ ಅಂತೆಲ್ಲ ಹೇಳ್ತಾರೆ ಸರ್. ಹೀಗಾಗಿ ಕೆಲವೊಮ್ಮೆ ಹಾಕಿದಂತ ಅರ್ಜಿ ಮತ್ತು ಮಾಡುವಂತ ಕೆಲಸ ಎಲ್ಲ ವಿಳಂಬ ಆಗ್ತದೆ. ಇದ್ರ ಬಗ್ಗೆ ಏನಂತೀರಿ ತಾಲೂಕು ಕಚೇರಿಯಲ್ಲಿ ಯಾಕೆ ಹೀಗಾಗುತ್ತೆ ಅಂತ? 2-3 ಕೆಲಸ ವಹಿಸ್ತಾರೆ ಕೆಲವು ವಿಷಯ ನಿರ್ವಾಹಕರಿಗೆ, ಕೇಸ್ ವರ್ಕರ್ಸ್ಗೆ ಅವರಿಗೆ ಒಂದು ಇಂತಿಷ್ಟೇ ಮಿತಿಯಲ್ಲಿ ಕೆಲಸ ಕೊಡಬೇಕು ಅಂತಲೇ ಇದೆ. ಅಲ್ಲಿ ಏನೋ ಒಬ್ಬರು ರಜೆಯಲ್ಲಿ ಹೋದ್ರು ಅಥವಾ ಏನೇನೋ ಕಾರಣದಿಂದ ಅಲ್ಲಿ ಬದಲಾವಣೆಗಳಾದಾಗ ಒಬ್ಬರಿಗೆ ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ, ಮತ್ತೆ ಕೆಲಸ ಮಾಡುವವರಿಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇರ್ತದೆ. ಅದು ಹಾಗೆ ಆಗ್ತಾ ಇರ್ತದೆ. ಹಾಗಾಗಿ ಕೆಲವೊಮ್ಮೆ ಒತ್ತಡದಲ್ಲೇ ಆಗಿರ್ಬೋದು. ಇನ್ನು ಏನು ಹೇಳಿದ್ರೆ, ಸ್ಪಷ್ಟವಾದ ಒಂದು ಮಾಹಿತಿ ಕೊಡುವಂತ ಒಂದು ರಿಸೆಪ್ಷನಿಸ್ಟ್ ತರ ಅಲ್ಲಿ ಎಲ್ಲಾ ಮಾಹಿತಿಯನ್ನು ಗೊತ್ತಿದ್ದವನ್ನು ಹೇಳ್ತಿದ್ರೆ ಬಹುಶಃ ಅವರಿಗೆ ಆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಅದು ಆಗಬೇಕು. ಯಾಕೆಳಿದ್ರೆ ನಮ್ಮ ಸ್ಟಾಫಿಂಗ್ ಪ್ಯಾಟರ್ನ್ ಕೂಡ ಆ ಥರ ಇದೆ. ಬಹುಶಃ ತಾವು ತಾಲೂಕು ಕಚೇರಿಯನ್ನು ನೋಡಿರ್ಬೋದು, ಯಾವ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳಿದ್ದಾವೆ. ಅದೇ ಒಂದು ಖಾಸಗಿ ಸಂಸ್ಥೆಗಳಿಗೆ ಹೋದರೆ ಯಾವ ರೀತಿಯ ಆ ಕಚೇರಿ ವಾತಾವರಣ ಇದೆ ಅಂತ ಹೇಳುವಂಥದ್ದು ತಮಗೂ ಗೊತ್ತಿದೆ. ಇದ್ರೂ ಸ್ವಲ್ಪ ಮಾಡರ್ನೈಸ್ ಆಗಬೇಕಾಗ ಇವತ್ತಿನ ವಾತಾವರಣಕ್ಕೆ. ಯಾಕೆಂದರೆ ಕಂಪ್ಯೂಟರ್ ಇನ್ನೊಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಯಾವ ಕಂಪ್ಯೂಟರ್ ರೂಮ್ ಇರಬೇಕಾದ್ರೆ ಹೇಗಿರಬೇಕಂತ ತಮಗೂ ಗೊತ್ತಿರುತ್ತೆ. ಆ ಥರದ ವ್ಯವಸ್ಥೆ ತಾಲೂಕು ಆಫೀಸಲ್ಲಿ ಇಲ್ಲ. ಯಾರು ಬರ್ಬೋದು, ಯಾರು ಹೋಗ್ಬೋದು ಅಂತೇಳಿ ಇದೆ. ಆದರೆ ಅಲ್ಲಿ ವ್ಯವಸ್ಥಿತವಾಗಿ ಈಗ ಆಧುನಿಕ, ಬಹುಶಃ ಈಗ ಮಿನಿ ವಿಧಾನಸೌಧ ಹೊಸತ್ತು ಆಗ್ತಾ ಇದೆ, ಕಟ್ಟಡಗಳು, ಅದಕ್ಕೆ ಯೋಜನೆಗಳು ತಯಾರಾಗಿದೆ. ಆ ಸಂದರ್ಭಗಳಲ್ಲಿ ಬಹುಶಃ ಒಂದು ವ್ಯವಸ್ಥಿತವಾದ ತಾಲೂಕು ಕಚೇರಿ ಆದಾಗ ಆ ಜನರು ಕೂಡ ಅದಕ್ಕೆ ತಕ್ಕಂತೆ ಯಾಕಂದ್ರೆ ಕೆಲಸ ಮಾಡುವವರಿಗೆ ಒಂದು ಪರಿಸರ ಕೂಡ ಸರಿಯಾಗಿ ಸಮರ್ಪಕವಾಗಿ ಇರಬೇಕು ಅಂತ ಹೇಳುವಂಥದ್ದು ವರ್ಕ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಶೆಟ್ರಲ್ಲಿ ಕೇಳಬೇಕು ಸರ್, ಈಗ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳಿಗೆ ಅವರ ಕರ್ತವ್ಯಗಳು ಏನೇನೋದು ಸರಿಯಾಗಿ ಗೊತ್ತಿಲ್ಲ, ಪ್ಲಸ್ ಕಾನೂನಿನ ಬಗ್ಗೆ ಅರಿವು ಕೂಡ ಒಂಚೂರಾದರೂ ಇಲ್ಲ ಅನ್ನುವಂಥ ದೂರಿದು ನನ್ನ ಪ್ರಶ್ನೆ ಅಲ್ಲ. ಇದು ಅಂದರೆ ಸಾಮಾನ್ಯ ನಾವು ಮಾತಾಡಿಕೊಂಡು ಈ ಪ್ರಶ್ನೆ ಕೇಳಬಹುದಾ ಅನ್ನೋ ನಿಟ್ಟಿನಲ್ಲಿ ಆ ಜನರಿಂದ ಇದು ಮಾಹಿತಿಯನ್ನು ಪಡ್ಕೊಂಡಂಥದ್ದು ಇದು. ಸೊ ಇದಕ್ಕೇನಂತೀರಾ? ಸ್ವಲ್ಪ ಮಟ್ಟಿಗೆ ಇರ್ಬೋದು. ಈಗ ಸಾಧಾರಣ ಈಗ ತಾಲೂಕು ಆಫೀಸ್ ಬರುವವರು ಸ್ವಲ್ಪ ಒಂದು ಬೇಸಿಕ್ ಎಜುಕೇಶನ್ ಇರ್ತದೆ, ಒಂದು ಡಿಗ್ರಿವರೆಗೆ ಖಂಡಿತವಾಗಿ ಇರ್ತದೆ. ಬಟ್ ಆ ಕಂದಾಯ ಇಲಾಖೆ ಅನ್ನುವಂಥದ್ದು ಸ್ವಲ್ಪ ಅದು ಜಿಗುಟು ಇಲಾಖೆ, ಸ್ವಲ್ಪ ಕಷ್ಟ ಉಂಟದು. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಕೆಲವೊಂದು ಆಕ್ಟ್ಗಳು ಅದರ ಒಂದು ಪರಿಮಿತಿಯಲ್ಲಿ ಬರ್ತದೆ. ಸೊ ಅದರ ಬಗ್ಗೆ ಪ್ರಾಪರ್ ಟ್ರೈನಿಂಗ್ ಆಗಿ ಬರುವಂತದ್ದು ಜನ ಕಡಿಮೆ. ಯಾವುದೋ ಒಂದು ಬೇರೆ ಬೇರೆ ಗ್ರೌಂಡ್ ನಲ್ಲಿ ಬರ್ತಾರೆ, ಕಂಪ್ಯಾಷನೇಟ್ ಗ್ರೌಂಡ್ ಅದು ಇದರಲ್ಲೆಲ್ಲ ಬರ್ತಾರೆ. ಸೊ ಯಾರು ಹುಷಾರಿದ್ದಾರೆ ಅವರಿಗೆ ಬೇಕಾದ ಸಬ್ಜೆಕ್ಟ್ ಅಲ್ಲಿ ಸಿಗುದಿಲ್ಲ. ಈಗ ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ನಲ್ಲಿ ಹುಷಾರಿರ್ತಾರೆ, ಅವರಿಗೆ ಆ ಸಬ್ಜೆಕ್ಟ್ ಅಲ್ಲಿ ಸಿಗುದಿಲ್ಲ. ಮತ್ತೆ ಮಾಹಿತಿ ಕೊಡುವಂತದ್ದು ಕೂಡ ಅಲ್ಲಿ ವ್ಯವಸ್ಥೆ ಇರುವುದಿಲ್ಲ. ಈಗ ಅವ್ರು ಹೇಳಿದಾಗ ಅರ್ಜಿ ಮೇಲೆ ಅರ್ಜಿ ಕೊಡ್ತಾ ಇದ್ದಾರೆ, ಎಲ್ಲಿ ಅವರಿಗೆ ಯಾವ ರೀತಿ ಕೊಡ್ಬೇಕಂತ ಹೇಳಿ ಅಲ್ಲಿ ಇಲ್ಲ.
ಈಗ ಓಕೆ ಇಲ್ಲ ಮುಂದುವರಿಸಿ. ಎಂಟೈರ್ ಈಗ ತಾಲೂಕು ಆಫೀಸ್ ಅಂತದ್ದು ಸಾರ್ವಜನಿಕವಾಗಿ ಕಂಡಾಪಟ್ಟೆ ಜನ ಬರುವಂತ. ಹೌದಪ್ಪ, ಹೌದು. ಅಲ್ಲಿ ಹೋದ್ರೆ ಒಂದು ಹೆಲ್ಪ್ ಡೆಸ್ಕ್ ಇಲ್ಲ. ಹೆಲ್ಪ್ ಡೆಸ್ಕ್ ಅನ್ನುವಂಥದ್ದು ಇಲ್ಲ. ಯಾರ ಹತ್ರ ಹೋಗಿ ಮಾತಾಡ್ಬೇಕು ಇಲ್ಲಿ ಎಂತದಿಲ್ಲ. ಯಾವ್ದೋ ಒಂದು ಟೇಬಲ್ ಹೋಗಿದ್ರೆ ಅವರಿಗೆ ಸಂಬಂಧಪಡದ ವಿಷಯ ಇದ್ರೂ ಕೂಡ ಇನ್ನೊಂದು ಕಡೆ ತೋರಿಸ್ತಾರೆ, ಅಲ್ಲಿ ಇನ್ನೊಂದು ಕಡೆ ತೋರಿಸ್ತಾರೆ. ಸರಿಯಾದ ಮಾಹಿತಿ ಸಿಗುವಂತ ಒಂದು ಕೊಡುವಂತ ಒಂದು ವ್ಯವಸ್ಥೆ ಅಲ್ಲಿಲ್ಲ. ಒಂದು PRO ಪಬ್ಲಿಕ್ ರಿಲೇಷನ್ ಆಫೀಸರ್, ಒಂದು ಸಣ್ಣ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಇರ್ತಾರೆ ಒಂದು 4 ಜನ ಸ್ಟಾಫ್. ಬ್ಯಾಂಕಿನಲ್ಲಿ ಯಾರು ಬರ್ತಾರೆ? ಖಾಲಿ ಅಕೌಂಟ್ ಹೋಲ್ಡರ್ಸ್ ಬರ್ತಾರೆ. ಇಲ್ಲಿ ಸಾರ್ವಜನಿಕವಾಗಿ ಬರುವಾಗ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರುವಾಗ ಈಗ ಒಂದು ಹೆಲ್ಪ್ ಡೆಸ್ಕ್ ಅಂತ ಹೇಳಿ ಈಗ ಮಾನ್ಯ ಜಿಲ್ಲಾಧಿಕಾರಿ ಬಾರಿ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅವ್ರಿಗೊಂದು ಮಾಡ್ಬೋದಲ್ಲ ಅಂತ ಕೆಲಸ ಮಾಡಿದ್ರೆ. ಒಂದು ಹೆಲ್ಪ್ ಡೆಸ್ಕ್ ಮಾಡುವಂತ ತಾಲೂಕು ಆಫೀಸ್, ಉಡುಪಿ ತಾಲೂಕು ಆಫೀಸ್ ನಲ್ಲಿ ಒಬ್ಬ ಹೆಲ್ಪ್ ಡೆಸ್ಕ್, ಒಬ್ಬ PRO ಪಬ್ಲಿಕ್. ಈಗ ಹೋಗುವವನನ್ನ ಒಂದು ದುರುಗುಟ್ಟಿ ನೋಡುವಂತ ಒಂದು ಪರಿಸರ ಅಲ್ಲಿ ಅಲ್ಲ. ಅದು ಹೌದು. ಅಲ್ಲ, ಈಗ ಮುರಳೀಧರ್ ಸರ್ ಏನಂತಂದ್ರೆ, ಈಗ ನೀವು ಸಾಕಷ್ಟು ವರ್ಷ ಈ ಕೆಲಸದಲ್ಲಿ ಇದ್ದವರು, ಮತ್ತೆ ನೀವು ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಾ ಅನ್ನೋದು ವೈಯಕ್ತಿಕವಾಗಿ ನನಗೆ ಗೊತ್ತಿದೆ. ಈ ಪ್ರಶ್ನೆ ಅವ್ರು ಹೇಳಿದ್ದು ವಾಟ್ ಎವರ್ ಶೆಟರ್ ರೈಸ್ ಮಾಡಿದ್ದಾರೆ, ಇದು ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಲ್ಲಲ್ಲ, ನಾನು ಆಗ್ಲೇ ಹೇಳಿದ್ದೇನೆ. ಏನು ಹೇಳಿದ್ರೆ, ಪರಿಸರ ಹೇಗಿರಬೇಕು ಅಂತ ಹೇಳುವ ಒಂದು ಕಚೇರಿಯ ವಾತಾವರಣ ಬ್ಯಾಂಕಿನಲ್ಲಿ ಇದೆ ಅಂತ ಹೇಳ್ತಾರೆ. ಅದೇ ವಾತಾವರಣದ ಅದೇ ರೀತಿಯ ವಾತಾವರಣ ನಮ್ಮ ತಾಲೂಕು ಕಚೇರಿಯಲ್ಲಿ ಕೂಡ ಇರಬೇಕು ಅಂತ ಹೇಳುವಂತ ನಮ್ಮ ಅಪೇಕ್ಷೆ. ಸಾಧ್ಯನಾ ಸರ್? ಅಲ್ಲ, ಸಾಧ್ಯ ಇಲ್ಲ ಅಂತ ಹೇಳುವಂತದ್ದಲ್ಲ, ಸಾಧ್ಯ ಇದೆ. ರಾಜ್ಯ ಮಟ್ಟದಲ್ಲಿ ಅಧಿಕಾರ ಇರ್ಬೋದು. ಯಾಕೆಳಿದ್ರೆ ಆಗಲೇ ಹೇಳಿದ್ದೇವೆ, ಇದರ ಸಿಬ್ಬಂದಿಗಳ ಕೊರತೆ ಇದೆ. ಬಹುಶಃ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ಕಂಡುಕೊಂಡ ಹಾಗೆ ಗ್ರಾಮಕರಣಿಕರಾಗಿ ಆಯ್ಕೆಗೊಂಡವರೆಲ್ಲ ಇವತ್ತು ಕೆಲವರು ತಾಲೂಕು ಆಫೀಸು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಕೆಲಸವನ್ನು ನಿರ್ವಹಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಗ್ರಾಮಗಳಲ್ಲಿ ಕೂಡ ಗ್ರಾಮಕರಣಿಕರು ಒಂದು ಗ್ರಾಮದವರಿಗೆ 2 ಗ್ರಾಮಗಳ ಪ್ರಭಾರವನ್ನು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗೆ ತಾಲೂಕು ಆಫೀಸಲ್ಲಿ ಕೂಡ ಬಹುಶಃ ತಾವೆಲ್ಲ ನೋಡಿದ್ರೆ ಈಗ ಗ್ರಾಮಕರಣಿಕರಾಗಿ ಇತ್ತೀಚೆಗೆ ನೇಮಕಗೊಂಡವರೆಲ್ಲ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅನಿವಾರ್ಯ ಆಗಿದೆ. ಎಲ್ಲ ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಆಗಿದೆ, ಫಿಲಪ್ ಆಗಿದೆ. ಸೆಕೆಂಡ್ ಡಿವಿಷನ್ ನಿವೃತ್ತಿ ಆಗ್ತಾರೆ, ನಿವೃತ್ತಿಯ ಇದಕ್ಕೆ ಅಲ್ಲಿ ಫಿಲಪ್ ಆಗ್ತಾ ಇಲ್ಲ. ಇದೆಲ್ಲ ಒಂದು ಗಮನಿಸಿದಾಗ ಆ ಒಂದು ಕೊರತೆಗಳಾಗ್ತದೆ. ಈಗ ಹೆಲ್ಪ್ ಡೆಸ್ಕ್ ಖಂಡಿತ ಅದು ಬೇಕೇ ಬೇಕು. ಅದು ಆ ಕಾರಣದಿಂದ ಕೆಲವು ಕೊರತೆಗಳಾಗ್ತಾ ಇದೆ. ಮುಂದಕ್ಕೆ ಅದು ಆ ರೀತಿಯ ಎಲ್ಲ ವ್ಯವಸ್ಥೆಗಳು ಆದಾಗ ಖಂಡಿತ ಅದು ಆಗ್ಬೋದು ಅಂತ ಈಗಿನ ದಿವಸಕ್ಕೆ ಅದು ನೀವು ಹೇಳುವಂಥದ್ದು, ಈಗ ಅವ್ರು ಹೇಳುವಂಥದ್ದು ನಾನು ಒಪ್ಕೊಳ್ಳೇಬೇಕು. ಅಂತ ಒಂದು ವ್ಯವಸ್ಥೆ ಆದರೆ 50% ವರ್ಕ್ ಮತ್ತೆ ಜನರ ಸಮಸ್ಯೆ ಕಡಿಮೆ ಆಗ್ತದೆ. ಈಗ ನಾನೊಬ್ಬ ರೈತ, ನನ್ನ ಒಂದು 5 ಸೆಂಟ್ಸ್ ಜಾಗವನ್ನು ಭೂ ಪರಿವರ್ತನೆ ಮಾಡಬೇಕು. ನನಗೆ ಎಲ್ಲಿ ಇನ್ಫಾರ್ಮೇಶನ್ ಎಲ್ಲಿ ಸಿಗ್ತದೆ? ತಾಲೂಕು ಆಫೀಸ್ನ ಹೋದ್ರೆ ಅದು ಇನ್ಕಮ್ ಒಂದು ನನ್ನೊಂದು RTC ಆಗಬೇಕು, ಯಾವುದೋ ಒಂದು ನೋಂದಾಯಿತ ದಸ್ತಾವೇಜ್ ಪ್ರಕಾರ ನನ್ನ ಹಕ್ಕುಪತ್ರ ಹೋಗಿ ಪ್ರತಿಯೊಂದಕ್ಕೂ ಒಂದು ವಕೀಲರ ಆಫೀಸಿಗೂ ಅಥವಾ ನಡುವಿನಲ್ಲಿ ಯಾರ್ಯಾದ ಒಂದು RTCಗೋಸ್ಕರ ನಮ್ಮ ಆಫೀಸ್ಗೆ ಬರ್ತಾರೆ. ಒಂದು ಕನ್ವರ್ಷನ್ ಮಾಡೋದಕ್ಕೆ ಹೇಗೆ ಅಂತೇಳಿ ನಮ್ಮ ಆಫೀಸ್ಗೆ ಬರ್ತಾರೆ. ಕೆಲವು ಸಲ ಒಂದು ಒಳ್ಳೆ ಅಭಿಪ್ರಾಯ ಸಿಗ್ತದೆ, ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದೆ. ಎಷ್ಟೋ ಸಲ ಪ್ರತಿಯೊಂದು ಆಫೀಸ್ನಲ್ಲಿ ಒಳ್ಳೆ. ಸೊ ಇಂಥದ್ದಕ್ಕೆಲ್ಲ ಒಂದು RTCಗೋಸ್ಕರ, ಒಂದು ಕನ್ವರ್ಷನ್ಗೋಸ್ಕರ ವಕೀಲರ ಆಫೀಸ್ಗೆ ಬರಬಾರ್ದು ಅವರು. ಅಂತ ಒಂದು ವ್ಯವಸ್ಥೆ ತಾಲೂಕು ಕಚೇರಿಯಲ್ಲೇ ಇದ್ರೆ ಯಾರು ಕೂಡ ಬರುವುದಿಲ್ಲ ನಮ್ಮಲ್ಲಿಗೆ, ಅಥವಾ ಇನ್ನೊಬ್ಬರಲ್ಲಿ ಅದ್ರ ಬಗ್ಗೆ ಮಾಹಿತಿ ಯಾರಿಗೆ ಉಂಟು ಅವರು ಅಲ್ಲಿ ಬರುವುದಿಲ್ಲ. ಸುಲಭದಲ್ಲಿ ಆಗುವಾಗ ಅಲ್ಲೇ ಅಪ್ರೋಚ್ ಆಗ್ತಾರೆ. ಅಲ್ಲಿ ಹೋಗಿ 5-6 ವರ್ಷ ಈಗ ಅವರು ಹೇಳಿದ್ರು ಒಂದು RTCಗೋಸ್ಕರ 5-6 ವರ್ಷ ನಲ್ಲಿತಾ ಇದ್ದ ಅಂತೇಳಿ ಇನ್ಫಾರ್ಮೇಶನ್ ಇಲ್ಲ. ನಂತರ ಲಾಸ್ಟ್ ರಿಸೋರ್ಟ್ ಆಗಿ ನಮ್ಮಲ್ಲಿಗೆ ಬರ್ತಾರೆ. ನಮ್ಮಲ್ಲಿ ಬರುವಾಗ ಅವರು ಸಾಧಾರಣ ಪಾಪ ಸಾಕಾಗಿ ಹೇಳ್ತಾರೆ ಅಂತೇಳಿ ಒಂದು RTCಗೋಸ್ಕರ ಎಷ್ಟು ಖರ್ಚಾಡಲ್ಲ ಬಲ್ಲ ಜೋಕ್ಲರ್ ಒಂದು RTC ಮಲ್ತು ಕೊಡ್ಲಿ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ಅವರು ಹೇಳಿದ ವಿಚಾರದ ಬಗ್ಗೆ ನಾನು ಹೇಳ್ತೇನೆ. ಮಾಹಿತಿಯೆಲ್ಲ ಕೊಡುವಂಥದ್ದಿಲ್ಲ ಇದ್ರು ಕೂಡ ಬಹುಶಃ ನಾನು ನನ್ನ ಒಂದು ಕರ್ತವ್ಯದ ಅವಧಿಯಲ್ಲಿ ಕಾರ್ಕಳದಲ್ಲಿರುವಾಗ ಒಂದು ಕಂದಾಯ ಇಲಾಖೆಯ ಮಾಹಿತಿಗಳ ಪುಸ್ತಕವನ್ನು ಮಾಡಿದ್ದೇನೆ. ಹಾಗಾದ್ರೆ ಅದರಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮತ್ತೆ ಅದರಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೊಟ್ಟು ಏನೇ ಯಾವುದೇ ಸಮಸ್ಯೆಗಳಿದ್ರೆ ಕೇಳಿ ಅಂತ ಹೇಳಿದ್ದೇವೆ. ಹೌದು. ಮತ್ತೆ ನಿಮ್ಮ ಕಚೇರಿ ಹೇಗಿತ್ತು ಅಂತಂದ್ರೆ ನಿಮ್ಮ ಒಂದು ಊಟದ ಟೈಮ್ ಬಿಟ್ರೆ ಬೇರೆ ಎಲ್ಲ ಟೈಮಲ್ಲಿ ಓಪನ್ ಇರ್ತಿತ್ತು, ಯಾರು ಬೇಕಿದ್ರು ಎಂಟ್ರಿ ಹೊಡಿಬಹುದು, ನಿಮ್ಮ ಜೊತೆ ಕೂತು ಮಾತಾಡಬಹುದು, ಸ್ಪಷ್ಟ ನಿದರ್ಶನವನ್ನ ಕೂಡ ಕೊಟ್ಟಿದ್ರಿ. ಖಂಡಿತ. ಸಭೆ ಮತ್ತು ಕೋರ್ಟ್ ನಡೀತಾ ಇರುವಾಗ ನಾವು ಜನರಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಖಂಡಿತ ಯಾರು ಯಾವ ಹೊತ್ತಿಗೂ ಬಂದು ಮಾಹಿತಿಯನ್ನು ಕೊಡ್ತೀವಿ. ಅಲ್ಲದೆ ನಾವು ಇದೇ ಕಂದಾಯ ಮಾಹಿತಿಗಳ ಪುಸ್ತಕವನ್ನು ನಾವು ಮಾಡಿದ್ದೆವು. ಅದರವನ್ನು ತಿಳಿದು ಕೆಲವರು ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು ಜೆರಾಲ್ಡ್ ಡಿಸೋಜ್ ಅಂತ ಇರುವಾಗ ಅವರು ಅದರದ್ದು ಒಂದು ಕಾಪಿ ಮಾಡಿ ನನ್ನ ಅನುಮತಿಯನ್ನು ತಗೊಂಡು ಅದನ್ನು ಸಹ ಪ್ರಿಂಟ್ ಮಾಡಿ ಕೊಟ್ಟರು. ಅದರ ನಂತರ ಬ್ರಹ್ಮಾವರದಲ್ಲಿರುವ ಕೂಡ ಕೊಟ್ಟಿದ್ದೇವೆ. ಅಂದ್ರೆ ಸಂಕ್ಷಿಪ್ತ ಮಾಹಿತಿ ಅದರಲ್ಲಿದೆ. ಆದ್ರೆ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕೊಡುವಂಥದ್ದು ಕೊಟ್ಟಿದ್ದೇವೆ. ನೀವು ಹೋದ್ರೆ ಖಂಡಿತವಾಗಿ ಮಾಹಿತಿ ಕೊಡ್ತೀರಿ. ಆಸ್ ಎ ತಹಸೀಲ್ದಾರ್ ಆಗಿ 10 ಜನರಲ್ಲಿ 2 ಜನ ಮಾತ್ರ ಒಳಗೆ ಬರುವಂತ ಧೈರ್ಯ ಉಂಟು, ಮತ್ತೆ ಬಂದು ಮಾತಾಡ್ತಾರೆ. 8 ಜನ ನಮ್ಗೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಉಂಟಾ ಇಲ್ವಾ ಅಂತೇಳಿ ಕೂಡ ಅವರಿಗೆ ಅಲ್ಲಿ ಅಂತ ಒಂದು ಗ್ಯಾಪ್ ಉಂಟು. ಈಗ ತಹಸೀಲ್ದಾರ್ ಅಂತೇಳಿ ತಹಸೀಲ್ದಾರ್ ಚೇಂಬರಿಗೆ ಏಕೈಕ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ಹೋಗುವಂತ ಒಂದು ಹೋದ್ರೆ ಖಂಡಿತ ಇನ್ಫಾರ್ಮೇಶನ್ ಸಿಗ್ತದೆ, 100% ಸಿಗ್ತದೆ. ಯಾರ ಕನ್ಸರ್ನ್ ಕೇಸ್ ವರ್ಕರ್ ಅನ್ನು ಕರೀತಾರೆ, ನಾನು ನೋಡಿದ್ದೇನೆ. ಕಾರ್ಯವೈಖರಿಯನ್ನು ಇವರದ್ದು ಎಲ್ಲರದ್ದು ಸಾಧಾರಣ. ಬಟ್ ಅಲ್ಲಿ ಹೋಗುವಂಥದ್ದು ಒಂದು ವ್ಯವಸ್ಥೆ ಇಲ್ಲ.
ಈಗ 10 ಜನ ಬಂದಾಗ 10 ಜನರನ್ನು ಕೂಡ ರಿಸೀವ್ ಮಾಡುವಂಥದ್ದು ವ್ಯವಸ್ಥೆ ಖಂಡಿತವಾಗಿ, ಬಟ್ 10 ಜನ ಹೋಗ್ಲಿಕ್ಕೆ ತಯಾರಿಲ್ಲ ಅಂತ ಒಂದು ಆ ಗ್ಯಾಪ್ ಉಂಟು. ನಾವು ಹೋಗ್ಬೋದು ತಹಸೀಲ್ದಾರ್ ಒಳಗೆ ಚೇಂಬರಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ, ಅದು ಹೋಗುವಾಗ ಯಾರನ್ನ ಈಗಂತೂ ಬಿಡಿ, ಎಸ್ ಇದು ಈ ಪ್ರಶ್ನೆ ನಾನು ಮಾತಾಡ್ತೇನೆ. ಈಗಂತೂ ನೀವಂತೂ ಇಲ್ಲ ಬಿಡಿ, ನಿಮ್ದಂತೂ ಕಾರ್ಯ ಇದು ಅವಧಿ ಮುಗೀತು. ಈಗ ಇನ್ನು ಹೇಗೆ ಇನ್ನು ಹೋಗ್ಬೋದಾ ಅವ್ರು ಹೇಳುದು? ಈಗ ಸಹಜವಾಗಿ ಸರ್, ಒಬ್ಬ ಪಾಪ ಲೋವರ್ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಎಂಕ್ ಪೋರೆ ಬಲ್ಯ ಗೊತ್ತು ನೆರ್ಪೇರ, ಯಾರಿಗೂ ಯಾವ ತಹಸೀಲ್ದಾರನ್ನ ಭೇಟಿ ಆಗಬಾರ್ದಿಲ್ಲ, ಒಂದು ಸಮಯವನ್ನು ನಿಗದಿಪಡಿಸಿರ್ತಾರೆ. ಆ ಹೊತ್ತಿಗೆ ಹೋಗಿ ತನ್ನ ಸಮಸ್ಯೆಯನ್ನು ಹೇಳಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ಸಾಮಾನ್ಯ ಮಾಹಿತಿಗಳನ್ನು ಕೊಡಬೇಕಾದ್ರೆ ಅಲ್ಲಿ ಒಬ್ಬರು ಉಪ ತಹಸೀಲ್ದಾರ್ಗಳಿರ್ತಾರೆ. ಪ್ರತಿ ಒಂದು 3-4 ಸೆಕ್ಷನ್ಗಳಿರ್ತವೆ ಪ್ರತಿ ತಾಲೂಕು ಕಚೇರಿಯಲ್ಲಿ. ಕಂದಾಯದ್ದು ಬೇರೆ, ಆಡಳಿತ ಶಾಖೆಯದ್ದು ಬೇರೆ, ಮತ್ತು ಮ್ಯಾಜಿಸ್ಟ್ರೇರಿಯಲ್ ವಿಭಾಗದ, ಹೀಗೆ ಅವರ ಹತ್ರ ಹೋಗಿ ಮಾಹಿತಿಯನ್ನು ಕೇಳ್ಬೋದು ಅಂತ ಇದೆ. ಆದರೆ ಜನರಿಗೆ ಸಹ ಅದು ಇವರು ಹೇಳಿದ ಹಾಗೆ ಯಾರ ಹತ್ರ ಯಾವ ಮಾಹಿತಿ ಸಿಗ್ತದೆ ಅಂತ ಹೇಳುವಂಥದ್ದು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಹಾಗೆ ಕೆಲವರು ತಹಸೀಲ್ದಾರ್ ಹತ್ರವೇ ನೇರ ಇದು ಮಾಡ್ತಾರೆ. ಹೆಲ್ಪ್ ಡೆಸ್ಕ್ ಅಂತ ಖಂಡಿತ ಅಲ್ಲಿ ಒಂದು ಒಳ್ಳೆ ಒಂದು PRO ರೀತಿ ತರ ಇದ್ರೆ ಪ್ರತಿಯೊಬ್ಬರು ವಾಲಂಟರಿ ಆಗಿ ಹೋಗಿ ಕೇಳುವಂತ ಒಂದು ಮಾಡೋಣ ಸರ್. ಈಗ ನಿಮ್ಮ ಇದು ಎಷ್ಟು ಅಗ್ರೆಸಿವ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಒಂದು ಮನವಿಯನ್ನು DC ಅವರಿಗೆ ಯಾಕೆ ಕೊಡಬಾರ್ದು? ಖಂಡಿತವಾಗಿ ಅವರು ಅಲ್ಲ, ಈಗ ಈ ಕಾರ್ಯಕ್ರಮ ಇಷ್ಟು ದೊಡ್ಡ TV ಚಾನಲ್ನಲ್ಲಿ ಕಾರ್ಯಕ್ರಮ ಬರ್ತಾ ಉಂಟು. ಒಂದು ಪ್ರಾಯೋಗಿಕವಾಗಿ ಉಡುಪಿ ತಾಲೂಕು ಆಫೀಸ್ನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಒಂದು ಹೆಲ್ಪ್ ಡೆಸ್ಕ್ ನಲ್ಲಿ ಯಾರು ಬಂದ್ರು ಕೂಡ ಅಲ್ಲಿ ಇನ್ಫಾರ್ಮೇಶನ್ ಸಿಗ್ತದೆ. ಯಾವ ಅರ್ಜಿಗೆ ಏನ್ ಬೇಕು ಎಲ್ಲ ಬೋರ್ಡ್ ನಲ್ಲಿ ಬರ್ದಿದ್ದಾರೆ. ಇನ್ಫಾರ್ಮೇಶನ್ ಸಾಧಾರಣ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಮುರಳೀಧರ್ ಸರ್, ಈಗ ಒಂದು ಕೆಲಸ ಮಾಡೋಣ. ಈಗ ಸ್ಪಂದನ ವಾಹಿನಿ ಮತ್ತು ನೀವು ಮತ್ತು ಶೆಟ್ರು ನಾವು ಒಂದು ಸಂಸ್ಥೆಯಾಗಿ ಮತ್ತೆ ನೀವಿಬ್ರು ಸೇರಿ ನಾವು ಒಂದು ಯಾಕೆ ಒಂದು ಕೊಡಬಾರ್ದು? ಯಾವುದು ಒಂದು ರಿಕ್ವೆಸ್ಟ್ DC ಅವರಿಗೆ ಅಂತೇಳಿ ಈಗ ಬೇರೆ ಬೇರೆ ಕೊಡ್ಬೋದಾ? ಏನಂತೀರಿ? ಅಲ್ಲ, ಇದು ಏನು ಹೇಳಿದ್ರೆ ಈಗ ನಮ್ದು 3 ಜನರ ಸಮಸ್ಯೆಯ ಸಾರ್ವಜನಿಕರಲ್ಲಿ ಆ ಅವೇರ್ನೆಸ್ ಯಾಕೆ ಬರಬಾರ್ದು? ಅವ್ರು ತಿಳಿಸ್ಬೇಕು ಅಂತ ನಾವು ಹೇಳೋದು. ಈಗ ಇವ್ರೇನು ಹೇಳ್ಬೋದು, ನಾವೇನೋ ಒಂದು ನಿವೃತ್ತರು ಅಂತ ಹೇಳಿಕೊಂಡು ಹೇಳ್ಬೋದು. ಜನ ಅದನ್ನು ಆ ರೀತಿಯ ಒಂದು ಸೆಲ್ಫ್ ಡೆಸ್ಕ್ ಬೇಕು ಅಂತ ಹೇಳುವಂಥದ್ದು ಮಾಡಿ. ಈಗ ಬಹುಶಃ ಎಲ್ಲ ಕಚೇರಿಗಳಲ್ಲಿ ಕಚೇರಿಯ ಮುಂಭಾಗದಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ. ಯಾವುದಕ್ಕೆ ಏನೇನು ಮಾಡಬೇಕು, ಈಗ ಸರ್ವೆ ಸೆಕ್ಷನಲ್ಲಿ ಏನೇನು ಅರ್ಜಿಗಳನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳುವಂಥದ್ದೆಲ್ಲ ಅಲ್ಲೇ ಇದೆ, ಇಲ್ಲ ಅಂತ ಹೇಳುವಂಥದ್ದಲ್ಲ. ಆದರೆ ಜನ ಎಷ್ಟು ಮಟ್ಟಿಗೆ ಅದನ್ನು ಓದ್ತಾರೆ ಅಂತೇಳಿ ಓದಿದ ಮೇಲೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಈಗ ಅರ್ಜಿ ಬರಿಬೋದು ಅಂತ ಈಗ ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಲ್ಲಲ್ಲ, ಇಲ್ಲಿ ಕೇಳಿ, ನನ್ನ ಹತ್ತಿರ ಒಂದು ಬ್ಯಾಂಕ್ ಮ್ಯಾನೇಜರ್ ಬಂದು ನಾವಿರುವ ಸಂದರ್ಭದಲ್ಲಿ, ಸರ್ ಅದಕ್ಕೊಂದು ಬರ್ತ್ ಸರ್ಟಿಫಿಕೇಟ್ ಒಂದು ಅರ್ಜಿ ಬರೆದು ಕೊಡಿ ಹೇಳಿದೆ. ನೀವು ಕನ್ನಡದಲ್ಲಿ ಬರೆದು ಕೊಡಿ ಅಂತ ಹೇಳಿದೆ. ಸರ್ ಅದು ಬರೀಲಿಕ್ಕೆ ನನಗೆ ಇವರು ಹೋಗಿ ಅಲ್ಲಿ ಬರೀಸೋದಲ್ಲಿ ಹೊರಗಡೆ ಒಂದು ಕೂತ್ಕೊಂಡು ಬರೀತಾರೆ. ಅವರಿಗೆ SSLC ಆಗಿದೆ ಇಲ್ಲೋ ಗೊತ್ತಿಲ್ಲ, ಬರವಗಾರರ ಹತ್ರ. ಇವರು ಡಿಗ್ರಿ ಆಗಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಬಂದವರು. ನಾನು ಹೇಳಿದ್ದೆ ನನಗೆ ಬೇಕಾಗಿದ್ದು ವಿಷಯ ಇಷ್ಟೇ, ಅದರಲ್ಲಿ ನನ್ನ ಮಗನ ಬರ್ತ್ ಸರ್ಟಿಫಿಕೇಟ್ ಬೇಕು, ಡೇಟ್ ಆಫ್ ಬರ್ತ್ ಇಷ್ಟು ಬರೆದು ಕೊಡಿ ಅಂತ ನೀವು ಮತ್ತೆ ಅವ್ರ ಹತ್ರ ಹೇಳಿ ಒತ್ತಾಯ ಮಾಡಿ ನಾವು ಅಲ್ಲೇ ಬರೆಸಿಕೊಟ್ಟದಿದೆ. ಅವ್ರು ಏನು ಹೇಳ್ತಾರೆ, ನಾನು ಹೊರಗೆ ಹೋಗಿ ಬರೆಸ್ಕೊಂಡು ಬರ್ತೇನೆ. ಇದು ಎಜುಕೇಟೆಡ್ ಕೂಡ ಇದೇ ಥರ ಮಾಡ್ತಾ ಇದ್ದಾರೆ. ಇನ್ನು ಅನಕ್ಷರಸ್ಥರದ ಅಥವಾ ಅವಿದ್ಯಾವಂತರದ ಕಥೆ ಹೇಗಾಗಿರ್ಬೋದು? ಕರೆಕ್ಟ್. ಸೊ ಅದನ್ನು ಕೂಡ ಜನ ಏನು ತಾವು ಅವೇರ್ನೆಸ್, ಈಗ ನಮಗೆ ಇಲ್ಲಿ ಅರ್ಜಿ ಕೊಡಬೇಕಾದ್ರೆ ವ್ಯಾಕರಣ ಎಲ್ಲ ಯಾರು ನೋಡೋದಿಲ್ಲ, ವಿಷಯ ಏನಿದೆ ಅಂತ ಮಾತ್ರ ನೋಡುವಂಥದ್ದು. ಬರ್ತ್ ಸರ್ಟಿಫಿಕೇಟ್ ಬೇಕು, ಅದು ಬರ್ತ್ ಹೇಳಿದ್ರೆ ಕನ್ನಡದಲ್ಲೇ ಅಲ್ಲ ಇಂಗ್ಲೀಷಲ್ಲಿ ಇದೆ, ಅದನ್ನು ಕನ್ನಡದಲ್ಲಿ ಬರೆದು ಕೊಟ್ಟರು ಆಗ್ತದೆ. ದಿನಾಂಕ ಅಲ್ಲಿ ಏನು ನಮಗೆ ಮಾಹಿತಿ ಬೇಕು ಅಷ್ಟು ಕೊಟ್ಟರೆ ಸಾಕಾಗ್ತದೆ, ಅದನ್ನು ಮಾಡ್ತೇವೆ. ಇದು ಸಣ್ಣ ವಿಚಾರ ಹೇಳೋದು, ಅಲ್ಲಿ ಬರವಣಿಗೆದಾರರ ಹತ್ರ ಹೋಗ್ತಾರೆ. ಆ ಥರದಲ್ಲಿ ಆ ಕಾನೂನಿನ ಮಾಹಿತಿ ಜನರಿಗೂ ಕೂಡ ಅದನ್ನು ತಿಳ್ಕೊಂಡು ಮತ್ತೆ ಹೋಗ್ಬೇಕು ಅಂತ. ಎಸ್, ಈಗ ಅವ್ರು ಹೇಳಿದಾಗ ನಾನು ಅದಕ್ಕೆ ವಿರೋಧ ಅಲ್ಲ, ಹೆಲ್ಪ್ ಡೆಸ್ಕ್ ಬೇಕೇ ಬೇಕು ಅಂತ ಹೇಳುವಂತ ನನ್ನದು ಸಹ ಒಂದು ಅಭಿಪ್ರಾಯ. ಸಾರ್ವಜನಿಕ ಆಫೀಸ್ ಆದ್ರಿಂದ ಎಷ್ಟೋ ಪ್ರಶ್ನೆಗಳು ಬರ್ತದೆ, ಅದೆಲ್ಲ ಹೆಲ್ಪ್ ಡೆಸ್ಕ್ ನಲ್ಲಿ ಖಂಡಿತವಾಗಿ ಸಿಗ್ತದೆ. ಈಗ ಇವ್ರು ಹೇಳಿದಾಗ ಜನ ಅದೊಂದು ಫಾರ್ಮ್ಯಾಟ್ ಅಲ್ಲಿ ನೋಡಿ ಇಂಥ ಫಾರ್ಮ್ಯಾಟ್ ಅಲ್ಲಿ ಬರ್ತದೆ, ಒಂದು ಜೆರಾಕ್ಸ್ ಮಾಡಿ ತನ್ನಿ. ಇಲ್ಲ ಸರ್, ಜೆರಾಕ್ಸ್ ಅಂಗಡಿಯಲ್ಲಿ ಸಿಗ್ತದೆ, ಅದು ವಿಚಾರ ಬೇರೆ. ತಾಲೂಕು ಕಚೇರಿ ಒಳಗಡೆ ಅವರಿಗೂ ಅದು ಅಥೆಂಟಿಸಿಟಿ ಆಗಿರ್ತದೆ ಅಂತೇಳಿ. ತಾಲೂಕು ಕಚೇರಿಯಲ್ಲಿ ಒಂದು ಮಾಹಿತಿ ಕೊಟ್ರೆ ಅದು 100% ಕರೆಕ್ಟ್, ಅಲ್ಲೇ ಕೊಟ್ಟದ್ದು ಅಂತೇಳಿ. ಹೊರಗಡೆ ಕೊಟ್ಟದ್ದು ಅವರಿಗೂ ಕೂಡ ಅದೊಂದು ಕನ್ಫ್ಯೂಷನ್, ಒಂದು ಫಾರ್ಮ್ ಕೊಟ್ರೆ ಅದು 100% ನಾನು ಬರೆದು ಕೊಟ್ಟರು ಕೂಡ ಅಷ್ಟು ಅವರು ನಂಬಲಿಕ್ಕಿಲ್ಲ. ಒಂದು ತಾಲೂಕು ಕಚೇರಿಯಲ್ಲೇ ಕೊಟ್ಟದಂತೇಳಿ ಅದು ಮೈಂಡ್ ಸೆಟ್ ಕೂಡ ಉಂಟು ಜನರಿಗೆ. ಅದು ಕೂಡ ರೈಟ್. ಎಸ್, ಮತ್ತೆ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ ನೋಡ್ತಾ ಇದ್ದೀರಿ ಕಂದಾಯ ಅದಾಲತ್. ಈಗ ಕಂದಾಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೆಲಸ ಆಗಬೇಕಾದ್ರೆ ಒಂದು ಬೇಸಿಕ್ ಲೆವೆಲ್ ಆಫ್ ಹೋಮ್ ವರ್ಕ್ ಮಾಡಿ ಮುಂದೆ ಹೋಗೋದು ಒಳ್ಳೇದು. ಅಂದ್ರೆ ಇಂಥ ತಜ್ಞರ ತರ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಒಂದು ಮಾತು ಕೇಳ್ಕೊಂಡು ನೆಕ್ಸ್ಟ್ ಹೆಜ್ಜೆ ಇಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಅಲ್ಲಿ ಹೋದಾಗ ಮತ್ತೆ ಕಕ್ಕಾಬಿಕ್ಕಿ ಆಗೋದು ಬೇಡ ಅನ್ನುವಂಥ ಉದ್ದೇಶ. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದಮೇಲೆ ಕಂದಾಯ ಅದಾಲತ್ ಕಾರ್ಯಕ್ರಮಕ್ಕೆ, ಇದು ನೇರ ಪ್ರಸಾರದ ಕಾರ್ಯಕ್ರಮ, ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಲಾಸ್ಟ್ ಸೆಷನ್ ಇನ್ನೊಂದು 10 ನಿಮಿಷ ಮಾತ್ರ ಬಾಕಿ ಇದೆ. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳಾದಂತಹ ಉಮೇಶ್ ಶೆಟ್ಟಿ ಕಳತ್ತೂರ್ ಅವರು ಇದ್ದಾರೆ, ಜೊತೆಗೆ ನಿವೃತ್ತ ತಹಶೀಲ್ದಾರ್
ಮುರಳೀಧರ್ ಅವರು ಕೂಡ ಇದ್ದಾರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರಿಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಅಂತ ಹೇಳ್ತಾ ಇದ್ದೇನೆ. ಸರ್, ಸರ್ಕಾರಿ ಜಮೀನಲ್ಲಿರುವಂಥ ಸಾರ್ವಜನಿಕ ದಾರಿಯನ್ನು ಒತ್ತುವರಿ ಮಾಡಿ ಗೂಡಂಗಡಿ ಗುಡಿಸಲು ಕಟ್ಟಿ ಉಪಯೋಗಿಸಿದರೆ ಅದನ್ನು ತಡೆಯೋದಕ್ಕೆ ಕಂದಾಯ ಅಧಿಕಾರಿಗಳಿಗೆ ಅಧಿಕಾರ ಇದೆಯಾ ಇಲ್ಲವಾ? ಸರ್ಕಾರಿ ಜಮೀನಿನಲ್ಲಿ ಒತ್ತುವರಿ ಮಾಡಿದರೆ ಗೂಡಂಗಡಿ ಅಥವಾ ಏನೇ ಮಾಡಿದರೂ ಕೂಡ ಅದರ ಕಸ್ಟೋಡಿಯನ್ ಸರ್ಕಾರ, ಅಂದರೆ ಈಗ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ. ಅದನ್ನು ಈಗ ಹಳೆಯ ಒತ್ತುವರಿಗಳಿದ್ದಲ್ಲಿ, ಅಂದರೆ ಈಗ ಕೆಲವು 2-3 ಕಾಯ್ದೆಗಳೆಲ್ಲ ಬಂತು ನೋಡಿ, 94A ಬಂತು, 94B ಬಂತು, 94C ಬಂತು, 94CC ಎಲ್ಲ ಬಂದಿದೆ. ಸೊ ಈಗ ಆ ದಿನಾಂಕದ ವ್ಯಾಪ್ತಿಗಿಂತ ಮೊದಲು ಇದ್ದದ್ದಿದ್ರೆ, ಈಗ 1987 ಏಪ್ರಿಲ್ ತಿಂಗಳ ಪೂರ್ವದಲ್ಲಿ ಕೃಷಿಯನ್ನು ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದವರಿಗೆ ಅಕ್ರಮವನ್ನು ಕೃಷಿ ಮಾಡ್ತಾ ಈಗಲೂ ಬಂದಿರ್ತಿದ್ರೆ ಅವರಿಗೆ 94A ಅಂದರೆ ನಮ್ಮನೆ 50ರಲ್ಲಿ ಅರ್ಜಿ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟರು ಸಕ್ರಮೀಕರಣಕ್ಕೆ. ಆನಂತರ ಅದಕ್ಕೆ ತಿದ್ದುಪಡಿ ತಂದು 94B ಅಂತ ಬಂತು, 53ಯಲ್ಲಿ ಅರ್ಜಿಗೆ ಕೊಟ್ಟರು, ಅವಕಾಶ ಕೊಟ್ಟರು. ಈಗ ನಂತರ ಮನೆ ಅಡಿ ಸ್ಥಳಕ್ಕೆ ಆಗಲೂ ಕೊಟ್ಟರು, 94Cಯಲ್ಲಿ ಒಮ್ಮೆ ಕೊಡಲಿಕ್ಕೆ ಅವಕಾಶ ಮಾಡಿದರು. ಸರ್ಕಾರಿ ಜಮೀನಲ್ಲಿ ಯಾವುದೇ ಜಮೀನಿಲ್ಲ, ಅವನಿಗೆ ಒತ್ತುವರಿ ಮಾಡಿ ಕೂತ್ಕೊಂಡಿದ್ದಾನೆ, ಮನೆ ಅಡಿ ಸ್ಥಳ, ಅದು ಬಿಟ್ಟು ಅವನಿಗೆ ಬೇರೆ ಜಮೀನೇ ಇಲ್ಲ ಅಂತೇಳಿ ಆದರೆ ಅಂಥವರಿಗೊಂದು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಸೊ ಅದು ನಂತರ ಎಕ್ಸ್ಟೆಂಡ್ ಮಾಡಿ ಕೆಲವರದು ಮತ್ತೂ ಕೂಡ ಆಕ್ರಮಣ ಮಾಡ್ತಾನೇ ಇರ್ತಾರೆ, ಅವರಿಗೆ ಬೇರೆ ದಾರಿಯೇ ಇಲ್ಲ, ಅದು ಬಿಟ್ಟರೆ ಬೇರೆ ಜಾಗ ಇಲ್ಲ. ಮತ್ತು ಈಗ 94C ಸಾರ್ವಜನಿಕರ ಒತ್ತಡದ ಮೇರೆಗೆ ಮತ್ತು ಜನಪ್ರತಿನಿಧಿಗಳ ಒತ್ತಡದ ಮೇರೆಗೆ 94C ಬಂತು, ಜಾರಿಗೆ ಬಂದಿದೆ. ಅದು ಗ್ರಾಮಾಂತರ ಪ್ರದೇಶದಲ್ಲಿರುವಂಥದ್ದು. ಸೊ ಹಾಗೆ ಅಂಥ ಕಾನೂನಿನ ವ್ಯಾಪ್ತಿಯಿಂದ ಬರೆದು ಈಗ ರಸ್ತೆ ಇದೆ, ಸಾರ್ವಜನಿಕ ರಸ್ತೆಗೆ ಬೇಕಾದ್ರೆ ಅಂಥದ್ದನ್ನು ಒತ್ತಡ ಮಾಡಿದರೆ ಆ ರಸ್ತೆ ಯಾರ ವ್ಯಾಪ್ತಿಗೆ ಬರ್ತದೆ ಅಂತ ನೋಡಬೇಕು. ಉದಾಹರಣೆಗೆ ಜಿಲ್ಲಾ ಪಂಚಾಯತ್ ರಸ್ತೆ ಇದೆ, PW ರಸ್ತೆ ಇದೆ, ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ, ಅದು ಆಯಾ ಇಲಾಖೆಯ ಸುಪರದಿಗೆ ಬರ್ತದೆ. ಅವರು ಅದನ್ನು ಇನಿಷಿಯೇಟ್ ಮಾಡಬೇಕು. ಈಗ ನಮ್ಮ ಕಂದಾಯ ಇಲಾಖೆ ಅಂತ ದಾರಿಗೋಸ್ಕರ ಇಟ್ಟದ್ದಿದ್ದರೆ ಅದನ್ನು ನಮಗೆ ತೆರವು ಮಾಡಲಿಕ್ಕೆ ಅಧಿಕಾರ ಇದೆ, ಅದನ್ನು ಮಾಡಲೇಬೇಕಾಗುತ್ತೆ. ಓಕೆ, ಏನೋ ಹೇಳೋದಕ್ಕೆ ಹೊರಟ್ರಿ ಶೆಟ್ರೆ, ಏನು ನೀವೇನೋ ಮಧ್ಯದಲ್ಲಿ ಅಂಗಡಿ ಬಗ್ಗೆ ಕೇಳಿದ್ದು? ಹೌದು, ಗೂಡಂಗಡಿ ಅದು ಅಂಥದ್ದು ಅವಕಾಶವಿಲ್ಲ. ಟೈಮ್ ಹೋಗಿ ಅದನ್ನ ತೆರವು ಮಾಡುವಂತ ಅವಕಾಶ ಕಂದಾಯ ಇಲಾಖೆ ಕೊಟ್ಟು. ಆದರೆ ಇಲ್ಲಿ ಏನಾಗಿದೆ ಹೇಳಿದ್ರೆ, ಚಲಿಸುವ ಗೂಡಂಗಡಿ ಅಂತ ಹೇಳಿದ್ರೆ ಚಲಿಸುವ ಗೂಡಂಗಡಿ ಮಾತ್ರ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲೆಲ್ಲ ಪರ್ಮನೆಂಟ್ ಆಗಿ ಮಾಡಿದ್ದಾರೆ. ಈಗ ಎಲ್ಲ ಗೂಡಂಗಡಿಗಳು ಕೂಡ ಚಲಿಸುವ ಗೂಡಂಗಡಿ, ಒಂದೇ ಕಡೆ ನಿಂತು ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲ, ಮತ್ತೆ ಪರ್ಮನೆಂಟ್ ಸ್ಟ್ರಕ್ಚರ್ ಎಲ್ಲ ಮಾಡ್ಲಿಕ್ಕಿಲ್ಲ, ಎಲ್ಲ ಕಡೆ ಮಾಡಿದ್ದಾರೆ. ಅದು ಯಾವಾಗ ಬೇಕು ಕಂದಾಯ ಇಲಾಖೆ ಅವರಿಗೆ ಈವನ್ ನೋಟಿಸ್ ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ. ನೀವೇನು ಅಂತ ಇದ್ರೆ ಸರ್, ಕ್ರಿಮಿನಲ್ ಅಫೆನ್ಸ್ ಮಾಡಬಹುದು. ಈಗ ಲೇಟೆಸ್ಟ್ ಆಕ್ಟ್ ಪ್ರಕಾರ ಅದು ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಅದು ಕಂದಾಯ ಇಲಾಖೆ ಜವಾಬ್ದಾರಿ ಅಂತ ಈಗ ಒಂದು ಮಾತಿದೆ. ಆದರೆ ರಸ್ತೆ ಇದೆ ನೋಡಿ, ಈಗ PW ರಸ್ತೆ ಇರ್ತದೆ, ಅದರ ರಸ್ತೆ ಮಾರ್ಜಿನ್ ಅದನ್ನು ಇರಿಸ್ಕೊಳ್ಬೇಕಾದ ಅವ್ರು ಹೇಳಬೇಕು. ಈಗ ನಾವು ಸರ್ಕಾರಿ ಜಾಗ ಅಂತ ಹೇಳುವಂಥದ್ದನ್ನು ನಾವು ಗುರುತಿಸಿಕೊಟ್ಟಿರ್ತೇವೆ, ಅವರು ಅದನ್ನು ಅವರ ಇಲಾಖೆ ಅವರು ಇನಿಷಿಯೇಟಿವ್ ತಗೊಳ್ಬೇಕು. ನಾವು ನಮ್ಮ ಪ್ರೊಟೆಕ್ಷನ್ ಕೊಡುವಂಥದ್ದು ನಾವು ಮಾಡ್ತಾ ಇದ್ವಿ. ಪ್ರತಿಯೊಂದಕ್ಕೂ ತಹಸೀಲ್ದಾರ್ ಹೋಗುವಂಥದ್ದಲ್ಲ. ರಾಷ್ಟ್ರೀಯ ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿಯ ಒಂದು ಇಲಾಖೆ ಇದೆ, ಅವರಿಗೆ ಕೊಟ್ಟಂಥ ಜಮೀನನ್ನು ರಸ್ತೆಗಾಗಿ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಆಗಿದೆ. PWಗೆ ಕೊಟ್ಟಾಗಿದೆ, ನಗರಸಭೆಗೆ ಕೊಟ್ಟಾಗಿದೆ. ಆ ರಸ್ತೆಯನ್ನು ಕಾಯ್ದಿರಿಸಿಕೊಳ್ಬೇಕಾದ್ದು ಅವರದ್ದು. ಅದನ್ನು ಅವರು ಇನಿಷಿಯೇಟ್ ಮಾಡಿದಾಗ ನಮ್ಮ ಇಲಾಖೆಯಿಂದ ಏನು ಆಸ್ ಎನ್ ತಾಲೂಕಾ ಮ್ಯಾಜಿಸ್ಟ್ರೇಟ್ ವಿಲ್ ಗಿವ್ ದ ಪ್ರೊಟೆಕ್ಷನ್. ದಟ್ ಇಸ್ ದ ಡ್ಯೂಟಿ. ಈಗ ನಮ್ಮದೇ ಆದಂಥ ಕಂದಾಯದ ಸರ್ಕಾರಿ ಜಾಗ ಇದೆ ಅಂತೇಳಿ ಅದು ನಾವು ಎಟ್ ಎನಿ ಟೈಮ್ ವಿ ಕ್ಯಾನ್ ರಿಮೂವ್ ಇಟ್. ಓಕೆ ರೈಟ್. ಓಕೆ ಸರ್, ಈಗ ಮುಂದಿನ ಪ್ರಶ್ನೆ. ಈಗ ಸದ್ಯಕ್ಕೆ ಜಿಲ್ಲೆಯಲ್ಲಿ ಓಕೆ, ಈ ಫೋನ್ ಕಾಲ್ ಆದಮೇಲೆ ಅವಕಾಶ ಇದ್ದರೆ ನಾನು ಆ ಪ್ರಶ್ನೆನ ಮುಂದುವರಿಸ್ತೇನೆ. ನಮಸ್ಕಾರ. ಹಲೋ, ದಯವಿಟ್ಟು TV ವಾಲ್ಯೂಮನ್ನು ಕಡಿಮೆ ಮಾಡಿ ಸರ್. ಫುಲ್ ಕಡಿಮೆ ಮಾಡಿ, 0. ಎಸ್, ಈಗ ಹೇಳಿ, ನಿಮ್ಮ ಹೆಸರು ಹೇಳಿ ಸರ್. ಲೋಕೇಶ್ ಅವರೇ, ಯಾವ ಊರಿಂದ? ಎಲ್ಲಿಂದ? ಮೈಸೂರಿಂದ. ಓಕೆ, ಈಗ ಉಡುಪಿಯಲ್ಲ ಇದ್ದೀರಾ? ನೀವು ಉಡುಪಿಯಿಂದಾನೇ ಫೋನ್ ಮಾಡ್ತಿರೋ ತಾನೆ? ಓಕೆ, ರೈಟ್. ಎಸ್ ಲೋಕೇಶ್ ಅವರೇ, ಏನು ಪ್ರಶ್ನೆ ಇತ್ತು ನಿಮ್ದು? ದಯವಿಟ್ಟು ಕೇಳಿ. ನೀವು TV ವಾಲ್ಯೂಮನ್ನು ಕಡಿಮೆ ಮಾಡಿದ್ರೆ ಮಾತಾಡೋದಕ್ಕೆ ಆಗೋದಿಲ್ಲ. ವೆರಿ ಗುಡ್. ಈಗ ಪ್ರಶ್ನೆ ಕೇಳಿ ಸರ್. ಹಾಂ, ಕೇಳಿ, ಕೇಳಿಸ್ತದೆ, ಕೇಳಿ. ಹಾಂ, ದಾಖಲೆ ಪ್ರಮಾಣ ಪತ್ರ ಯಾವುದು ಸಹ ಇಲ್ಲ, ಎಲ್ಲ ದಾಖಲೆ ಕಳೆದೋಗಿವೆ ಈಗ. ಅದು ಓಕೆ, ಅದರಿಂದ ಈಗ ಬಂದಿಲ್ಲ. ಈಗ ನಾವು ತಗೋಬೇಕಂದ್ರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಸರ್, ಎಂತ ಮಾಡಬಹುದು ಅಂತ. ಸರ್ ಏನಂತೀರಿ? ಸರ್ವೆ ನಂಬರ್ ಗೊತ್ತಿದೆಯಾ ಅಂತ? ಸರ್ವೆ ನಂಬರ್ ಗೊತ್ತಿದೆಯಾ ಕೇಳ್ತಾ ಇದ್ದಾರೆ.
ಇಲ್ಲ ಸರ್ ಅದ್ರದ್ದು ಡಾಕ್ಯುಮೆಂಟ್ಸ್ ಏನು documents ಇಲ್ಲ? ನಮ್ಮ ಇದರಲ್ಲಿ ಉಂಟು. ಸಂಬಂಧಪಟ್ಟ ಗ್ರಾಮಕರಣಿಕರನ್ನ ಭೇಟಿಯಾದರೆ ಅವರು ನಿಮಗೆ ಸರ್ವೆ ನಂಬರದ ಮಾಹಿತಿಯನ್ನು ಕೊಡ್ತಾರೆ. ಹೌದು ಸರ್, ಅಲ್ಲಿಂದ ನಾವು ಡಾಕ್ಯುಮೆಂಟ್ಸ್ ತೆಗಿಸ್ಬೋದು ಅವರಿಂದ. ಅಲ್ಲ, ಆ ಒಂದು ಸರ್ವೆ ನಂಬರದ ಮಾಹಿತಿ ಸಿಕ್ಕಿದ್ರೆ ಮತ್ತೆ ಡಾಕ್ಯುಮೆಂಟ್ ತೆಗಿಲಿಕ್ಕೆ ಆಗತ್ತೆ. ಸರ್ವೆ ನಂಬರ್ ಅಂದ್ರೆ ಸರ್ ಅವರಿಂದ ಬ್ಯಾಂಕ್ ಇರುವಂತವ್ರದ್ದು ಯಾವ್ದಾದ್ರು ತೆಗಿಬೋದು. ಖಂಡಿತ ಸ್ಥಳವನ್ನು ತೋರಿಸಿ ಸರ್ವೇಯರಿಗೆ ಅಥವಾ ಜಮೀನು ಎಲ್ಲಿ ಉಂಟಂತೇಳಿ ಗೊತ್ತುಂಟಾ? ಜಮೀನು ಎಲ್ಲಿ ಉಂಟಂತೇಳಿ ಜಮೀನು ಎಲ್ಲಿ ಉಂಟಂತ ಗೊತ್ತಿದ್ರೆ ಆ ಜಮೀನು ಯಾವ ಸರ್ವೆ ನಂಬರದಲ್ಲಿ ಬರ್ತದೆ ಅಂತೇಳಿ ಆ ಗ್ರಾಮಕರಣಿಕರು ಹೇಳ್ತಾರೆ. ಓಕೆ 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 ರೈಟ್ ಸರ್. ಏನಾದ್ರು ಹೇಳಲಿಕ್ಕಿತ್ತ? ಫೋನ್ ಡಿಸ್ಕನೆಕ್ಟ್ ಆಯ್ತು. ಜಮೀನು ಎಲ್ಲಿ ಉಂಟಂತೇಳಿ ಯಾವುದೇ ಜಮೀನು ಈಗ ಅವರು ಕೇಳಿದ್ದು ಮೋಸ್ಟ್ಲಿ ಗೊತ್ತಿದೆ, ಅದು ಗೊತ್ತಿದೆ ಅವ್ರಿಗೆ. ಜಮೀನು ಎಲ್ಲಿ ಉಂಟಂತೇಳಿ ಗೊತ್ತಿದೆ. ಎಷ್ಟೋ ಜನರ ಹತ್ರ ದಾಖಲೆಗಳು ಇರುವುದಿಲ್ಲ, ಜಾಗ ಇರ್ತದೆ, ದಾಖಲೆ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ದಾಖಲೆಯನ್ನು ಯಾವ ರೀತಿಯಲ್ಲಿ ಪಡಿಬೇಕಂತ ಹೇಳಿದ್ರೆ ಜಮೀನು ಎಲ್ಲಿ ಉಂಟಂತೇಳಿ ಗೊತ್ತಿದ್ರೆ ಆ ಜಮೀನಿಗೆ ಒಂದು ಸರ್ವೆ ನಂಬರ್ ಇರ್ತದೆ. ಒಮ್ಮೆ ಸರ್ವೆ ನಂಬರ್ ಸಿಕ್ಕಿದ್ರೆ ಅದರ RTC ತೆಗಿಲಿಕ್ಕೆ ಆಗ್ತದೆ. RTC ತೆಗಿಯಾಗ ಆ RTC ಯಾವ ಆಧಾರದಲ್ಲಿ ಬಂದಿದೆ ಅಂತೇಳಿ ಅದೊಂದು ಚೈನ್ ಆಫ್ ಡಾಕ್ಯುಮೆಂಟ್ಸ್ ನಮ್ಗೆ ತೆಗಿಲಿಕ್ಕೆ ಈಸಿಲಿ ತೆಗಿಲಿಕ್ಕೆ ಆಗ್ತದೆ. ಅದು ಹಕ್ಕುಪತ್ರದ್ದಾದ್ರೆ ಹಕ್ಕುಪತ್ರ ತೆಗಿಲಿಕ್ಕೆ ಆಗ್ತದೆ. ನೋಂದಾಯಿತ ದಸ್ತಾವೇಜ್ ಪ್ರಕಾರ ಈಗ ಇಂಡೆಕ್ಸ್ ಅಂತ ಇರ್ತದೆ ಇದರಲ್ಲಿ ರಿಜಿಸ್ಟರ್ ಆಫೀಸಲ್ಲಿ, ಅಲ್ಲಿ ಆ ಸರ್ವೆ ನಂಬರದ ಬಗ್ಗೆ ಯಾವುದಾದ್ರೂ ಡಾಕ್ಯುಮೆಂಟ್ ಕಳೆದ 100 ವರ್ಷದಲ್ಲಿ ಆದ್ರೂ ಕೂಡ ತೆಗಿಲಿಕ್ಕೆ ಬರ್ತದೆ. ಸರ್ವೆ ನಂಬರದ ಒಂದು ಮಾಹಿತಿ ಸಿಕ್ಕಿದಾಗ ಎಂಟೈರ್ ಡಾಕ್ಯುಮೆಂಟ್ಸ್ ಆ ಸರ್ವೆ ನಂಬರ್ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ಗೊತ್ತಾಗ್ತದೆ. ಆಲ್ರೈಟ್, ಸೊ ದಟ್ ವಾಸ್ ದ ಲಾಸ್ಟ್ ಕಾಲ್. ಇವತ್ತು 6 ಮಂದಿ ಕರೆ ಮಾಡಿದ್ರು, ತುಂಬಾ ಥ್ಯಾಂಕ್ಸ್. ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಸೊ ಮುರಳೀಧರ್ ಸರ್, ಇದು ಕೊನೆಯ ಪ್ರಶ್ನೆ ನಿಮಗೆ. ಈಗ ಜಿಲ್ಲೆಯಲ್ಲಿ ಮರಳು ಮತ್ತೆ ಮನೆ ಕಟ್ಟುವ ಕಲ್ಲಿನ ಬಗ್ಗೆ ಒಂದು ಸಮಸ್ಯೆ ಇದೆ ಅಂತ, ಇದಕ್ಕೆ ಕಂದಾಯ ಇಲಾಖೆಯ ಪಾತ್ರ ಇದರಲ್ಲಿ ಏನಾದರೂ ಇದೆಯಾ? ಕಂದಾಯ ಇಲಾಖೆದ್ದು ಇಲ್ಲ, ಅದರಲ್ಲಿ ನೇರ ಪಾತ್ರ ಏನು ಅಂಥದ್ದಿಲ್ಲ. ಯಾಕೆ ಹೇಳಿದರೆ ಸಮಸ್ಯೆಗಳು ಮರಳು ಮತ್ತು ಇದರದ್ದು ಕೆಲವು ಸಂದರ್ಭಗಳಲ್ಲಿ ಇಲಾಖೆದು ಕೊರತೆಗಳಿರ್ತವೆ. ಇನ್ನು ಅನಧಿಕೃತವಾಗಿ ಮರಳು ಮತ್ತು ಕಲ್ಲುಗಳ ಸಾಗಾಣಿಕೆ ಆಗ್ತಾ ಇತ್ತು. ಆವಾಗ ಅದರದ್ದು ಹೆಚ್ಚು ಮಹತ್ವ ಗೊತ್ತಿರಲಿಲ್ಲ. ಈಗ ಎಲ್ಲರೂ ಕೆಲವರು ಅದರ ವ್ಯವಹಾರದಲ್ಲಿ ತೊಡಗಿರೋದ್ರಿಂದ ಮತ್ತು ಮನೆಗಳ ಕಟ್ಟುವ ಇದರ ಸಂಖ್ಯೆಗಳು ಜಾಸ್ತಿ ಆದಾಗ ಇದರ ಜನರಿಗೆ ಇದರ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗಿದೆ. ಆದರೆ ಒಟ್ಟಾರೆಯಾಗಿ ಸಾಗಣೆ ಮಾಡಲಿಕ್ಕೆ ಬರುವುದಿಲ್ಲ, ಅದಕ್ಕೊಂದು ಮಿತಿ ಇದೆ. ಆ ಜಮೀನು ಸರ್ಕಾರದ ಜಮೀನಿಗೆ ಸಮುದ್ರದ ಬದಿಯಿಂದ ಹೊಯ್ಕೊಂಡು ಹೋಗಬೇಕು ಅಥವಾ ಹೊಳೆ ಬದಿಯಿಂದ, ಅದಕ್ಕೆ ಆ ಸರ್ಕಾರದಿಂದ ಅನುಮತಿಯೆಲ್ಲ ಬೇಕಾಗ್ತದೆ. ಅದನ್ನು ಮಾಡಿಕೊಂಡು ಹೋದರೆ ಮಾತ್ರ ಅದನ್ನು ಕೊಂಡೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆಯವರಿದ್ದಾರೆ, ಅವರ ಪರವಾನಗಿ ಕೊಡಬೇಕಾದದ್ದು ಅವರು. ಅವರಿಗೆ ಪರವಾನಗಿ ಕೊಡುವ ಮೊದಲು ಕಂದಾಯ ಇಲಾಖೆಯಿಂದ ಏನಾದರೂ ಆಕ್ಷೇಪಣೆ ಇದೆಯೇ, ಮತ್ತು ಪರಿಸರ ಇಲಾಖೆಯವರದ್ದಿದೆ, ಹೀಗೆ ಬೇರೆ ಬೇರೆ ಇಲಾಖೆ ಒಂದು ಅನುಮತಿಯನ್ನು ತೆಗೆದುಕೊಂಡು ನಂತರ ಅರ್ಹರಿದ್ದವರಿಗೆ ಮಾತ್ರ ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅಬ್ಸಲ್ಯೂಟ್ಲಿ. ಓಕೆ, ಫೈನ್ ಫೈನ್, ಆಲ್ ರೈಟ್. ಸೊ ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಉಮೇಶ್ ಶೆಟ್ರೆ, ನೀವು ಪ್ರಾಯಶಃ ಬ್ಯುಸಿ ಇದ್ರಿ ಅಂತ ಕಾಣಿಸ್ತದೆ. ಇಸ್ ಇಟ್ ಸೊ? ಥ್ಯಾಂಕ್ ಯು. ಅಂದರೆ ಇಲ್ಲಿ ತನಕ ಬಂದು ಇದೊಂದು ದೊಡ್ಡ ಸಮಾಜ ಸೇವೆ ಕೂಡ ಹೌದು. ಇಲ್ಲಿ ಬಂದು ಕೂತು 1 ಗಂಟೆ ಟೆಲಿವಿಷನಲ್ಲಿ ಫೋನ್ ಮಾಡಿದವರಿಗೆ ನೀವು ನೇರವಾಗಿ ಉತ್ತರವನ್ನು ಕೊಡೋದಿದೆಯಲ್ಲ, ಇಟ್ಸ್ ಎ ಗ್ರೇಟ್. ಅವ್ರಿಗೆ ತುಂಬ ರಿಲೀಫ್ ಸಿಗುತ್ತೆ ಇದರಿಂದ. ಸೊ ಥ್ಯಾಂಕ್ ಯು ಉಮೇಶ್ ಶೆಟ್ಟಿ ಅವರೇ, ನೀವು ಬಂದಿದ್ದಕ್ಕೆ. ಮತ್ತು ಮುರಳೀಧರ್ ಸರ್, ಯಾವತ್ತು ನಮ್ಮ ಜೊತೆ ನೀವಿದ್ದೀರಿ. ಥ್ಯಾಂಕ್ ಯು, ರಿಯಲಿ ಅಪ್ರಿಷಿಯೇಟ್ ಯುವರ್ ಟೈಮ್. ಮತ್ತು ನೀವೇನು ಕೆಲಸ ಮಾಡ್ತಿದ್ದೀರಾ ಈಗ ನಿವೃತ್ತರಾಗಿ ಕೂಡ, ನಿಮ್ಮಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ಒಂದು 4 ಜನರಿಗೆ ಕೊಡಬೇಕು ಅನ್ನೋಂಥ ನಿಮ್ಮೇನು ಥಾಟ್ ಇದೆ, ಇಸ್ ರಿಯಲಿ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು. ಮತ್ತು ಮುಂದಿನ ವಾರ ಸಿಗೋಣ. ಬೇರೆ ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಏನಾದ ಪ್ರಶ್ನೆಗಳಿಗೆ ಯಾವುದಿದ್ರು ನಮ್ಮಿಂದ ಸಾಧ್ಯ ಆದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ಕಂದಾಯ ಅದಾಲತ್. ನಾವು ಮುಂದಿನ ಗುರುವಾರ ಮತ್ತೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೇವೆ. ನಿಮಗೆ ಕಂದಾಯಕ್ಕೆ ಸಂಬಂಧಪಟ್ಟಂಥ ತಾಲೂಕು ಕಚೇರಿಗೆ, ಜಿಲ್ಲಾ ಪಂಚಾಯತ್ನಲ್ಲಿ ಆಗಬೇಕಾದಂಥ ನಿಮ್ಮ ಜಾಗ, ಜಮೀನು, ಒತ್ತುವರಿ, ಅದು ಇದು ಕನ್ವರ್ಷನ್, RTC, ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಖಂಡಿತ ನಮ್ಮ ತಜ್ಞರು ಇರ್ತಾರೆ. ಅವರಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರೊವೈಡೆಡ್ ರೆಡಿಯಾಗಿ ಇಟ್ಟುಕೊಂಡು ಪ್ರಶ್ನೆಯನ್ನು ಕೇಳಿ, ಅಂದರೆ ಸುಲಭವಾಗಿ ಬಿಡ್ತದೆ ಮಾತನಾಡೋದಕ್ಕೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.